ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಗೂ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಬಡದು ವರ್ಣಿಪೆನಿ ಕಥಾಮೃತವ ಕಲಶ ಪವನು ದುದಿನ ನಡೆತಂದ ಗಜಪುರಗಿ ಮನವಿನು ದುರ ನದಿಯ ಸುತನ ಬಳಿಗೈತಿ ಸಂಭಾವನೋಚಿತ ಗುಣಾಚನದಿ ಬಳಿಗೈತಿ ಸಂಭಾವನೋಚಿತ ಗುಣಾಸನದಿ ಕುಳಿತರುದನ ಭೀಷ್ಮನೊಡನೆ ಕುಳಿತರುದನ ಭೀಷ್ಮನೊಡನೆ ಕಲಶ ಭವ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ಅನಿರೀಕ್ಷಿತವಾದಂತಹ ಘಟನೆಗಳು ಒಬ್ಬ ವ್ಯಕ್ತಿಯ ಜೀವನವನ್ನೇ ತಿರುಗಿಸುವಂತಹ ಸನ್ನಿವೇಶಗಳು ಸೃಜಿಸಲ್ಪಡುತ್ತದೆ ಅನ್ನುವುದಕ್ಕೆ ಜ್ವಲಂತ ನಿದರ್ಶನವಾಗಿರುವವನೇ ಈ ದ್ರೋಣ. ಏನು ಮಾಡೋಣ ಹೇಳಿ, ಭರದ್ವಾಜರಿಗೆ ಘೃತಾಚಿಯಿಂದಲಾಗಿ ಉದಿಸಿ ಬಂದಂತಹ ನಾನು ದೊಣ್ಣೆಯಲ್ಲಿ ಉದಿಸಿ ಬಂದ ಕಾರಣ ದ್ರೋಣ ಎನ್ನುವಂತಹ ಅಭಿಧಾನವನ್ನು ಪಡೆದುಕೊಂಡೆ. ವಾವೆಯಲ್ಲಿ ಚಿಕ್ಕಪ್ಪನು ಗುರುಗಳವಾದಂತಹ ಅಗ್ನಿವೇಶರ ಆಶ್ರಮದಲ್ಲಿ ಬೇಕಾದಷ್ಟು ವಿದ್ಯೆಯನ್ನು ನಾನು ಆರ್ಜಿಸಿಕೊಂಡು ಬಂದೆ. ಆದರೆ ಯಾವನೇ ಒಬ್ಬ ವ್ಯಕ್ತಿಯ ಪ್ರತಿಭೆ ಅನ್ನುವುದು ಪ್ರಕಟವಾಗಬೇಕಿದ್ರೆ ಒಂದಾಗಿ ಅವನಿಗೆ ಅವಕಾಶ ಸಿಗಬೇಕು, ಇಲ್ಲ ಅಂತ ಆದ್ರೆ ಆತ ಸ್ಥಿತಿವಂತನಾಗಿರಬೇಕು. ನನ್ನ ಜೀವನದ ಬಗ್ಗೆ ಯೋಚಿಸಿದ್ರೆ ಸ್ಥಿತಿವಂತನೇನೂ ನಾನಲ್ಲ. ಪ್ರತಿಭೆಯನ್ನು ಪ್ರಕಟಪಡಿಸುವುದಕ್ಕೆ ಸರಿಯಾದಂತಹ ಅವಕಾಶಗಳೂ ಇಲ್ಲ. ಹಾಗೆಂದು ಗುರುಮಠವನ್ನು ಬಿಟ್ಟಂತಹ ನಾನು ನೇರವಾಗಿ ಬಂದು ಸೇರಿದ್ದು ಹಸ್ತಿನೆಯನ್ನು ಸೇರಿ ಶಂತನು ಚಕ್ರವರ್ತಿಯ ಬಳಿಯಲ್ಲೇ ಇದ್ದವನು. ಆ ಕಾಲದಲ್ಲಿ ಕೃಪಿಯನ್ನು ವಿವಾಹವಾದೆ. ಶಂತನು ಚಕ್ರವರ್ತಿಗಳೇ ದಾರ ಎರೆದುಕೊಂಡು ಆದರೆ ಏನು ಮಾಡೋಣ ಹೇಳಿ, ಕಿತ್ತು ತಿನ್ನುವಂತಹ ಬಡತನ, ತನ್ಮಧ್ಯೆ ಹುಟ್ಟಿಕೊಂಡಂತಹ ಮಗ ಅಶ್ವತ್ಥಾಮ, ಬಡತನದ ಬೇಗೆಯಲ್ಲಿ ಬೆಂದು ಬಳಲಿ ನಾವು ಕಮರಿ ಹೋಗ್ತಾ ಇರುವ ಕಾಲವೊಂದಿತ್ತು. ಓರಗೆಯ ಮಕ್ಕಳೆಲ್ಲ ಹಾಲನ್ನು ಕುಡಿಯುವುದನ್ನು ಕಂಡಂತಹ ನನ್ನ ಮಗ ಅಶ್ವತ್ಥಾಮ ಬಂದು ಅಮ್ಮನಲ್ಲಿ ಕೇಳಿದನಂತೆ,
ಅಮ್ಮ ನನಗೂ ಹಾಲು ಕೊಡು. ಕಿತ್ತು ತಿನ್ನುವ ಬಡತನದಲ್ಲಿದ್ದಂತಹ ನಮಗೆ ಎಲ್ಲಿಂದ ಹಾಲು? ಹಾಲು ಬೇಕು ಅಂತ ಇದ್ರೆ ದನವನ್ನು ಕಟ್ಟಿ ಸಾಕಿ ಅದರ ಕರೆ ಬೇಡವೆ. ಅಂತಹ ಯಾವುದೇ ಭಾಗ್ಯಗಳು ನನ್ನಲ್ಲಿಲ್ಲ. ಆದ್ದರಿಂದ ಮನನೊಂದೆ. ಆದರೆ ಒಂದು ದಾರಿ ನನಗೆ ಕಂಡಿತು. ಅಗ್ನಿವೇಶ್ವರ ಆಶ್ರಮದಲ್ಲಿರುವಾಗ ನನ್ನ ಓರಗೆ ಮಿತ್ರನಾಗಿದ್ದವ ದ್ರುಪದ ಗುರುಮಠವನ್ನು ಬಿಟ್ಟು ಬರುವಂತಹ ಕಾಲದಲ್ಲಿ ಅವ ನನಗೊಂದು ಮಾತನ್ನು ಹೇಳಿದ್ದ. ಭವಿಷ್ಯತ್ತಿನಲ್ಲಿ ನಾನು ದ್ರುಪದನಾಗಿ ಅರಸನಾಗಿ ಮೆರೆಯುವವನಿದ್ದೇನೆ. ಆ ಕಾಲದಲ್ಲಿ ನಿನಗೇನಾದರೂ ಸಹಾಯ ಬೇಕಿದ್ರೆ ನನ್ನ ಬಳಿಗೆ ಬಾ, ಅರ್ಧ ರಾಜ್ಯವನ್ನಾದರೂ ನಿನಗೆ ಕೊಟ್ಟೇನು ಅಂತ ಹೇಳಿದ. ಆದರೆ ಅರ್ಧ ರಾಜ್ಯದ ಆಶೆಗಾಗಿ ನಾನು ಹೋದದ್ದಲ್ಲ. ಒಂದು ಹಸುವನ್ನಾದರೂ ಕೇಳಿ ಮಗುವಿನ ಹಸಿವನ್ನು ನೀಗಾಡಿಸೋಣ, ಮಗುವಿನ ಆಶೆಯನ್ನು ಪೂರೈಸೋಣ ಅಂತ ನಾನು ಹೋದ್ರೆ ಕೃತಜ್ಞನಾಗಿ ಹೋದನಲ್ಲ. ನನ್ನ ಪರಿಚಯವೇ ಇಲ್ಲದಂತೆ ವರ್ತಿಸಿದ. ಅಲ್ಲಿ ನನ್ನನ್ನು ಅಪಮಾನಿಸಿದ. ಆ ಹೊತ್ತಿಗೆ ನಾನು ಏನನ್ನೂ ಮಾಡಬಹುದಿತ್ತು, ಆದರೆ ನಾನದನ್ನು ಮಾಡಲಿಲ್ಲ. ಶಪಥವೊಂದನ್ನು ಮಾಡಿ ಬಂದೆ. ಒಂದಲ್ಲ ಒಂದು ಕಾಲಕ್ಕೆ ನನ್ನ ಶಿಷ್ಯರಿಂದಲೇ ನಿನ್ನನ್ನು ಎಳೆತಂದು ನನ್ನ ಕಾಲ ಬುಡಕ್ಕೆ ತರಿಸ್ತೇನೆ, ಹೀಗೆ ಹೇಳಿ ಬಂದವ ನಾನು. ಜೀವನಕ್ಕೆ ನೆಲೆ ಇಲ್ಲ ಎಂಬಾಗ ನಾನು ಮುಂದೇನು ಮಾಡೋಣ ಅನ್ನುತ್ತಾ ಯೋಚಿಸುತ್ತಾ ಹಸ್ತಿನಿಗೆ ಬಂದಾಗ ಬಯಲಲ್ಲಿ ಮಕ್ಕಳೆಲ್ಲ ಆಟವಾಡುತ್ತಾ ಇದ್ದರು. ಪಾಂಡುವಿನ ಮಕ್ಕಳು, ಧೃತರಾಷ್ಟ್ರನ ಮಕ್ಕಳು ಎಲ್ಲ ಆಡುತ್ತಾ ಇರುವಾಗ ಚೆಂಡೊಂದು ಬಾವಿಗೆ ಬಿತ್ತು. ಎತ್ತುವುದಕ್ಕೆ ಮಕ್ಕಳೆಲ್ಲ ಹರಸಾಹಸವನ್ನು ಪಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋದವ ನಾನು ದರ್ಬೆಯನ್ನೇ ಅಭಿಮಂತ್ರಿಸಿ ಆ ಚೆಂಡನ್ನು ಮೇಲಕ್ಕೆ ತೆಗೆದುಕೊಟ್ಟೆ. ಆಶ್ಚರ್ಯಚಕಿತರಾದಂತಹ ಮಕ್ಕಳೆಲ್ಲ ಅರಮನೆಯಲ್ಲಿ ಹೋಗಿ ಹೇಳಿದ್ರು, ಇಂತಹ ಒಂದು ಘಟನೆ ನಡೆದಿದೆ, ಚೆಂಡನ್ನು ತೆಗೆದುಕೊಟ್ಟಂತಹ ಮಹನೀಯರೊಬ್ಬರಿದ್ದಾರೆ. ಆಗ ಭೀಷ್ಮಾಚಾರ್ಯರಿಂದ ನನಗೆ ಕರೆ ಬಂತು. ನೇರವಾಗಿ ಅವರಲ್ಲಿ ಹೋಗಿ ನನ್ನದಾದಂತಹ ಸ್ಥಿತಿಗತಿಯನ್ನು ಹೇಳಿದಾಗ ಅವರೊಂದು ಮಾತನ್ನು ಹೇಳಿದ್ರು. ಏನು? ಅದ್ಭುತವಾದಂತಹ ಪಾಂಡಿತ್ಯವನ್ನು ಹೊಂದಿದಂತಹ ನೀವೇ 105 ಮಂದಿಗೂ ಗುರುವಾಗಿರಬೇಕು, ಸಕಲ ವ್ಯವಸ್ಥೆಯನ್ನು ನಿಮಗೆ ಮಾಡಿಸ್ತೇನೆ ಅಂತ ಆಚಾರ್ಯರು ಹೇಳಿದರು. ಆದ್ದರಿಂದಲೇ ಆಚಾರ್ಯರ ಅನುಗ್ರಹದಲ್ಲಿ ನನ್ನದೇ ಆದಂತಹ ಆಶ್ರಮವನ್ನು ನಿರ್ಮಿಸಿ 105 ಮಕ್ಕಳಿಗೂ ವಿದ್ಯೆಯನ್ನು ಕಲಿಸಿದ್ದೇನೆ. ಬರುವಾಗ ಸಣ್ಣ ಮಕ್ಕಳು, ಈಗ ಹಾಗಲ್ಲ. ವರ್ಷ 12 ಕಳೆದು ಹೋಯಿತು. ಪ್ರಾಯ ಪ್ರಬುದ್ಧರು. ತಾವು ಏನನ್ನು ಕಲಿತಿದ್ದೇವೆ ಅನ್ನೋದು ಅವರಿಗೂ ವೇದ್ಯವಾಗಬೇಕು. ಗುರುವಾಗಿ ನಾನೇನನ್ನು ಕಲಿಸಿದ್ದೇನೆ ಅನ್ನೋದು ಅರಮನೆಯವರಿಗೂ ವೇದ್ಯವಾಗಬೇಕು. ಅಂತಹ ಒಂದು ಸನ್ನಿವೇಶವನ್ನು ಸೃಜಿಸಲು ಸುಖವಾಗಿ ಹೊರಟು ನಿಂತವ. ಇಲ್ಲಲ್ಲ, ನೇರವಾಗಿ ಆಸ್ಥಾನವನ್ನು ಸೇರಿದ. ಆಚಾರ್ಯ ದ್ರೋಣರೇ, ಬಂಧಿಸಿಕೊಂಡಿದ್ದೇನೆ. ತಮ್ಮನ್ನೇ ಕಂಡು ಮನಸ್ಸಿನಲ್ಲಿರುವಂತಹ ಆಶೆಯನ್ನು ವ್ಯಕ್ತಪಡಿಸಲು ಸುಖವಾಗಿ ತಮ್ಮಲ್ಲಿ ನೀವು ಇಲ್ಲಿಗೆ ಏನು?
ಅಲೆಯಲು ಕಾರುಣ್ಯವಾರಿದೆಯ ಜನಬರುಗೆ ಗಾಂಗೀಯ ಕರುಣೆಯ ಕಡಲನ್ನೇ ಒಳಾಳದಲ್ಲಿ ತುಂಬಿಕೊಂಡಂತಹ ಆಚಾರ್ಯವರ ದ್ರೋಣಾಚಾರ್ಯರೇ, ದ್ರೋಣಾಚಾರ್ಯನ ಅಭಿವಾದನಗಳು, ಅಭಿನಂದನೆಗಳು. ಪ್ರತಿ ನಮಸ್ಕಾರ. ತಮ್ಮನ್ನು ಕಾಣಬೇಕೆಂಬ ಇಚ್ಛೆಯಿಂದ ಸಮಯವನ್ನು ಸಾಧಿಸಿಕೊಂಡು ನಾನಿಲ್ಲಿ ಬಂದದ್ದು. ಯಾವತ್ತು ನೀವು ಬರುವುದಿದ್ರೂ ನಿಮ್ಮನ್ನು ನಾನು ಸಂದರ್ಶಿಸುವವನೇ ಸ್ವಾಮಿ. ಖಂಡಿತ. ನಿಮ್ಮದಾದಂತಹ ಯೋಗ್ಯತೆ ಏನು ಅನ್ನುವುದನ್ನು ಅರಿಯದವನೇನೂ ನಾನಲ್ಲ. ಅಪ್ರತಿಮ ಪಾಂಡಿತ್ಯವನ್ನು ಹೊಂದಿದವರು, ಅಭಿನವ ವಾಚಸ್ಪತಿ. ಒಂದೊಮ್ಮೆಗೆ ಬೃಹಸ್ಪತಿ ಆಚಾರ್ಯರನ್ನಾದರೂ ವಾದದಲ್ಲಿ ಜಯಿಸುವಂತಹ ಯೋಗ್ಯತಾವಂತರು ತಾವು. ಅಲ್ಲ, ಅಂತಹ ಗುರುಗಳೇ ನಮಗೆ ಉಪದೇಶವನ್ನು ಮಾಡಿದ ಕಾರಣಕ್ಕಾಗಿ ನಾವು ಹೀಗಿದ್ದೇವೆ. ಪ್ರಭು ಆಚಾರ್ಯರೇ, ನನ್ನ ಜೀವನದ ಕೆಲವು ಗತಿಗಳನ್ನು ಯೋಚಿಸುತ್ತಾ ನಾನು ಬಂದದ್ದು. ಕಾಲ ಒಂದಿತ್ತು ಸ್ವಾಮಿ, ನಮಗೆ ಉಣ್ಣುವುದಕ್ಕಿಲ್ಲ, ಕುಡಿಯುವುದಕ್ಕಿಲ್ಲ, ಸಂತ್ರಸ್ತನಾಗಿ ನಿಮ್ಮಲ್ಲಿಗೆ ಬಂದವ ನಾನು. ಹೇಳಿದಿರಿ ಮಗನಿಗೆ ಕುಡಿಯುವುದಕ್ಕೆ ಹಾಲಿನ ವ್ಯವಸ್ಥೆಯೂ ಇರಲಿಲ್ಲ ಅಂತ. ಹೌದು ಸ್ವಾಮಿ. ಮನೆಯಲ್ಲಿ ನಾವು ಉಣ್ಣದೇ ಇದ್ರೆ ನಮಗೆ ಬೇಸರವಾಗುವುದಿಲ್ಲ. ನಮ್ಮ ಮಗು ಉಳ್ಳಿಲ್ಲ ಅಂತ ಆದ್ರೆ ನಾವು ಹೃದಯ ಹಿಂಡಿ ಬರ್ತದೆ. ಅದು ಹಾಗೆ. ಏನು ಮಾಡೋಣ ಹೇಳಿ. ಆ ಸ್ಥಿತಿಯನ್ನು ಹೊಂದಿದವ ತಾನು ನಿಮ್ಮಲ್ಲಿಗೆ ಬಂದಾಗ ಕರುಣೆಯ ಕಡಲನ್ನೇ ನನ್ನಲ್ಲಿಗೆ ಹರಿಸಿದವರು ನೀವು. ನಮಗದು ಕರ್ತವ್ಯ. ಲೋಕದಲ್ಲಿ ಯಾರೂ ಹಾಗೆ ಇರಬಾರದಲ್ಲ ಪ್ರಭು. ನೀವು ಯಾವ ಕರುಣೆಯನ್ನು ತೋರಿದ್ದೀರೋ ಅದಕ್ಕೆ ಪ್ರತಿಯಾಗಿ ಈ ಹಸ್ತಿನಾವತಿಯ ಮಕ್ಕಳಿಗೆಲ್ಲ ವಿದ್ಯೆಯನ್ನು ದಾರೆ ಇರುವಂತಹ ಒಂದು ಹೊಣೆಯನ್ನು ನನಗೆ ಗೊತ್ತು. ನೀವು ಬಂದಾಗಲೇ ನಾನು ನೋಡಿದೆ. ಮಾತ್ರವಲ್ಲ, ಇದೇ ನಮಗೆ ಸ್ವರ್ಣ ಸನ್ನಿವೇಶ ಅಂತಲೂ ನಾನು ಆಲೋಚಿಸಿದೆ. ಹಾಗಾಗಿ ಕೌರವರನ್ನು ಪಾಂಡವರನ್ನು ಒಟ್ಟಾಗಿ ನಿಮಗೆ ಅರ್ಪಿಸಿದೆ. ನಿಮ್ಮನ್ನೂ ನಾನು ಅರ್ಥವಿಸಿಕೊಂಡವ. ಜೀವನದಲ್ಲಿ ಪಡೆಯಬೇಕಾದುದನ್ನು ಎಲ್ಲವನ್ನೂ ಪಡೆಯುವಂತ ಅರ್ಹತೆ ಇದ್ದರೂ ಕೂಡ ಯಾವುದೂ ನನಗೆ ಬೇಡ ಅಂತ ತ್ಯಾಗಭೂಯಿಷ್ಠವಾದಂತಹ ಜೀವನವನ್ನು ಮಾಡಿದವರು ತಾವು. ಸನ್ನಿವೇಶ ಹಾಗೆ ಒದಗಿ ಬಂತು ಆಚಾರ್ಯರೇ. ಮಾಡಬೇಕಿತ್ತು ನಾನು. ಬಯಸಿದ್ರಿಂತಾದ್ರೆ ಯಜಮಾನನಾಗಬೇಕಿತ್ತು. ಆದ್ರೆ ಪ್ರಬಂಧಕರಾಗಿ ಉಳಿದುಕೊಂಡು ಎಷ್ಟೋ ಸಲ ಹಾಗಾಗುತ್ತದೆ. ಈಗ ನನಗೆ ಅದು ಬೇಡ ಅಂತ ಅನ್ನಿಸ್ತದೆ. ಬಾರದು. ತಮ್ಮಂತವರ ದಕ್ಷ ನಿರ್ದೇಶನ, ಅದರಲ್ಲೇ ಸಾಗಿ ಬರುವವರು ನಾವೆಲ್ಲ. ಮೊದಲಾಗಿ ಒಂದು ಯಾವುದೇ ಕಾರ್ಯವಾಗಲಿ, ಯಾವುದೇ ಒಂದು ಸಂಸ್ಥೆಯಾಗಲಿ ಮುಂದುವರಿಬೇಕಿದ್ರೆ ಸುಸೂತ್ರವಾಗಿ ನಡೆಸಿಕೊಡುವಂತಹ ಪ್ರಬಂಧಕ ಸರಿ ಇರಬೇಕು. ಹೌದು. ನಿಮ್ಮದಾದಂತಹ ನಿರ್ದೇಶನದಲ್ಲಿ ಹಸ್ತಿನಾವತಿಯಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ಎಲ್ಲವೂ ಸುಸಾಂಗವಾಗಿ ನೆರವೇರ್ತಾ ಇದೆ. ತಂದೆಯಾದಂತಹ ಶಂತನು ಭೂಪತಿಗಳಿಗೆ ಯಾವ ರೀತಿಯಾಗಿ ನಾನು ಮಾತನ್ನು ಕೊಟ್ಟಿದ್ದೇನೋ ಅದೇ ರೀತಿಯಾಗಿ ಚಕ್ರವರ್ತಿ ಪೀಠವನ್ನು ಸುಸ್ಥಿರವಾಗುವಲ್ಲಿ ಪ್ರಯತ್ನಿಸ್ತಾ ಇದ್ದೇನೆ. ಸಾರ್ಥಕವಾಯಿತು ಸ್ವಾಮಿ. ನಿಮ್ಮ ಜೀವನವೂ ಸಾರ್ಥಕವಾಗಿದೆ. ನಿಮ್ಮನ್ನು ಓಲೈಸಿಕೊಂಡು ಬಂದ ನನ್ನ ಜೀವನವೂ ಸಾರ್ಥಕವಾಗಿದೆ ಅಂತ ಭಾವಿಸಿಕೊಳ್ತೇನೆ. ನೀವೇನನ್ನು ಕೊಟ್ಟಿದ್ದೀರೋ ಅದನ್ನು ನಾನು ಸ್ವೀಕರಿಸಿ ನನ್ನಲ್ಲೇನಿದೆಯೋ ಅದನ್ನು ಉಳಿದವರಿಗೆ ಹಂಚುವಂತಹ ಕಾಯಕಕ್ಕೆ ನನ್ನನ್ನು ಇಳಿಸಿದ್ರಲ್ಲ, ಆದ್ದರಿಂದ ಸಂತುಷ್ಟಿಗೊಂಡೆ ಸ್ವಾಮಿ. ನಿಮಗೆ ನಾನು ಹೇಳಬೇಕು ಅಂತ ಇಲ್ಲ. ಲೋಕದಲ್ಲಿ ಒಂದು ಮಾತಿಲ್ವ, ಬೇರೆ ಯಾವುದನ್ನು ಕೊಟ್ಟರೂ ಕಡಿಮೆ ಆಗ್ತದೆ, ಹಾಗೆಂತ ವಿದ್ಯಾದಾನ ಮಾಡಿದ್ರೆ ಅದು ಹೆಚ್ಚಾಗ್ತಾ ಹೋಗ್ತದೆ ಅಂತ. ತನ್ನಲ್ಲಿದ್ದದನ್ನು ಹಂಚುತ್ತಾ ಹೋದಾಗ ಮತ್ತೊಮ್ಮೆ ನೆನಪಿಸುತ್ತಾ ಅವನಲ್ಲಿ ವೃದ್ಧಿಯಾಗ್ತದೆ ಅಂತ ಎಲ್ಲವನ್ನು ಕಲಿಸಿದ್ದೇನೆ ಸ್ವಾಮಿ. ಓಹೋ, ನಾವೆಷ್ಟು ಕಲಿತಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಶಿಷ್ಯರು ಎಷ್ಟು ಕಲಿತಿದ್ದಾರೆ ಅನ್ನೋದೇ ಮುಖ್ಯ. ನಾವೇನನ್ನು ಕೊಡಬಹುದು, ಪಡೆದುಕೊಳ್ಳುವವನ ಮನೋಸ್ಥಿತಿಗೆ ಹೊಂದಿಕೊಂಡು ವಿದ್ಯೆ ಅನ್ನೋದು ಕರಗತವಾಗ್ತದೆ, ಅನುಮಾನವೇ ಇಲ್ಲ ಅಲ್ವೇ? ಯಾರೋ ಹಿರಿಯರು ಹೇಳಿದ ಮಾತು ನೆನಪಾಗ್ತದೆ. ಬೀಜವನ್ನು ನೆಲದಲ್ಲಿ ಇಡಬಹುದು, ಅದಕ್ಕೆ ಬೇಕಾದ ನೀರು ಗೊಬ್ಬರ ಹಾಕಬಹುದು, ಆದ್ರೆ ಹುಟ್ಟುವುದು ಮಾತ್ರ ಬೀಜವೇ ಹುಟ್ಟಬೇಕಷ್ಟೇ. ನಾವು ಕೊಡುವಾಗಲೂ ಅದನ್ನು ಪಡೆದುಕೊಳ್ಳುವಂತಹ ಆ ಧಾರಣಾ ಶಕ್ತಿ ಅವರಲ್ಲಿ ಬೇಕು. ನಾನು ಯಾಕೆ ನಿಮ್ಮನ್ನು ಮಾತನಾಡಿಸ್ತೇನೆ ಅಂದ್ರೆ, ಯಾಕೋ ನೀವು ಮಾತುಗಾರ ಅನ್ನೋದು ಗೊತ್ತಿದ್ದ ಕಾರಣವೇ ನನಗೆ ಗೊತ್ತಿಲ್ಲ ಅಂತಾದ್ರೂ ನಿಮ್ಮನ್ನು ಮಾತನಾಡಿಸುವುದು.
ಅಲ್ಲ, ಈಗ ಶಿಷ್ಯರಿಗೆ ಉಪದೇಶವನ್ನು ಮಾಡಿಕೊಂಡಿದ್ದಂತಹ ನೀವು ನನ್ನ ಬಳಿಗೆ ಬಂದು ಹೀಗೆ ಮಾತಾಡ್ತಾ ಇದ್ದೀರಿ, ಹಿನ್ನೆಲೆ ಏನು ಅಂತ ಗೊತ್ತಾಗ್ಲಿಲ್ಲ. ಸ್ವಾಮಿ, ಹಲವಾರು ವರ್ಷ ಮಕ್ಕಳು ಕಲ್ತಿದ್ದಾರೆ. ನನ್ನ ವಶಕ್ಕೆ ಕೊಡುವಾಗ ಸಣ್ಣ ಸಣ್ಣ ಮಕ್ಕಳು. ಹೌದು. ಈಗ ಹಾಗಲ್ಲ. ಚೆಂಡಾಟ ಆಡಿಕೊಂಡಿದ್ದ ಮಕ್ಕಳು ಬಾವಿಗೆ ಬಿದ್ದದನ್ನು ತೆಗೆದುಕೊಟ್ಟಲ್ಲಿಂದ ನಿಮ್ಮ ಬಳಿಗಿದ್ದಾರೆ. ಈಗ ದೇಹದಾಢ್ಯತೆಯನ್ನು ಹೊಂದಿ ಮುಖದಲ್ಲಿ ಮೀಸೆಯು ಬಂದಿದೆ. ಕೊಂಡು ಹೋಗುವಾಗ್ಲೇ ನಾನು ಹೇಳಿದ್ದುಂಟು ನಿಮ್ಮಲ್ಲಿ, ಆಗಾಗ ಬಂದು ಕಿರುಕುಳ ಕೊಡಬಾರದು. ಕೆಲವು ಉಂಟು, ಮಕ್ಕಳನ್ನು ಕಳುಹಿಸುವುದು, ಹೌದು, ಆಗಾಗ ವಿಚಾರಿಸುವುದು, ಮಗುವೇನು ಮಾಡ್ತದೆ. ಅಲ್ಲಿ ಮಗು ಕಲಿಲಿಕ್ಕೂ ಅಲ್ಲ, ಕಲಿಸುವವರಿಗೆ ಕಲಿಸಲಿಕ್ಕೂ ಅಲ್ಲ. ಎಷ್ಟು ಕಲಿತಿದ್ದಾನೆ ಅಂತ ಕೇಳುವುದು, ಅದನ್ನು ಕೇಳಬೇಕೇ ವಿನಃ ಮಗು ಏನು ಮಾಡ್ತಾ ಇದೆ ಆ ರೀತಿ ಅಲ್ಲ. 12 ವರ್ಷದ ಅರಭ್ಯ ಯಾರೂ ಅಲ್ಲಿಗೆ ಬರಬಾರದು, ನೋಡಬಾರದು. ನಿಮ್ಮ ಬಳಿಗೆ ಒಪ್ಪಿಸಿದ ಮೇಲೆ ನಾನು ನಿಶ್ಚಿಂತನಾಗಿದ್ದೇನೆ. ಅದು ಶಿಕ್ಷೆ ಇರಲಿ, ಶಿಕ್ಷಣ ಇರಲಿ, ಬೇಕಾದ್ದನ್ನು ನೀವು ಮಾಡಬೇಕು. ಬೇಕಾದ್ದನ್ನೆಲ್ಲ ಕಲಿಸಿದ್ದೇನೆ. ಇಲ್ಲದೆ ಹೋದ್ರೆ ವಿಪರೀತವಾದಂತಹ ಪ್ರೀತಿ ಅನ್ನೋದು ಮಕ್ಕಳ ಮೇಲಿದ್ರೆ ಮಕ್ಕಳು ಹಾಳಾಗುವುದಿಲ್ವ? ಮಕ್ಕಳು ಹಾಳಾಗುವುದೇ ಪ್ರೀತಿಯಿಂದ. ಗುರುಕುಲಕ್ಕೆ ಕರ್ಕೊಂಡು ಬಂದಂತಹ ತಾಯಿ ಒಬ್ಳು ಪುಟ್ಟ ಮಗುವನ್ನು ಗುರುಗಳಿಗೆ ಒಪ್ಪಿಸಿ ಹೇಳಿದಳಂತೆ, ನನ್ನ ಮಗು ಸ್ವಲ್ಪ ತಂಟೆ ಮಾಡ್ತದೆ, ವಿಪರೀತ ತಂಟೆ ಮಾಡಿತು ಅಂತಾದ್ರೆ ಅದರ ಹತ್ತಿರ ಕೂತ ಹುಡುಗನಿಗೆ ಒಂದು ಕೊಡಿ, ಆಗ ಹೆದರಿ ಅದು ಸುಮ್ಮನೆ ಇರ್ತದೆ ಅಂತ. ಅಂದ್ರೆ ಆ ಮಗುವಿಗೆ ಹೊಡಿಬಾರದು ಅಂತ, ತನ್ನ ಮಗುವಿಗೆ. ಉಳಿದವರ ಮಕ್ಕಳಿಗೆ ಹೊಡೆಯಿರಿ, ಬಡವರ ಮಕ್ಕಳನ್ನು ಬಾವಿಗೆ ದೂಡಿ ಚಂದವನ್ನು ಕಾಣುವ ಸ್ವಭಾವ. ಅಂತಹ ಯಾವ ಪ್ರಸಕ್ತಿಯು ಈ ಹಸ್ತಿನಾವತಿಯಲ್ಲಿ ನಡೆಯುವುದಿಲ್ಲ. ನಿಷ್ಪಕ್ಷಪಾತವಾಗಿ ನೀವು ವಿದ್ಯಾಭ್ಯಾಸ ಮಾಡಿಸ್ತೀರಿ ಅಂತ ನಂಬಿದ್ದೇನೆ. ಸಮಾನವಾಗಿ ನನ್ನಲ್ಲಿದ್ದದ್ದೆಲ್ಲವನ್ನೂ ನಾನು ಅವರಿಗೆ ಒಪ್ಪಿಸಿದ್ದೇನೆ. ಆಗಲಿ, ಅವರು ಎಷ್ಟದ್ರಲ್ಲಿ ಹೆಕ್ಕಿಕೊಂಡಿದ್ದಾರೋ ಬಚ್ಚಿಟ್ಟುಕೊಂಡಿದ್ದಾರೋ ಅದು ಅವರಿಗೆ ಬಿಟ್ಟ. ಆದ್ರೆ ಸ್ವಾಮಿ, ಬಾಯಲ್ಲಿ ಹೇಳಬಹುದು ನಾನು ಕಲಿಸಿದ್ದೇನೆ, ಅವರು ಕಲಿತಿದ್ದಾರೆ, ಸರಿ, ನಿಮಗೆ ಗೊತ್ತಾಗ್ತದೋ? ನೀವು ಹೇಳಿದ್ದನ್ನು ನಾವು ನಂಬುತ್ತೇವೆ. ಮನೆಯಿಂದ ಕಲೀಲಿಕ್ಕೆ ಅಂತ ಮಕ್ಕಳು ಹೋಗ್ತಾರೆ, ಹೌದು, ಹೋದ ಮೇಲೆ ಏನನ್ನು ಕಲಿಯುತ್ತಾರೆ ಅಂತ ಮನೆಯವರಿಗೆ ಗೊತ್ತುಂಟು? ಇಲ್ಲ. ಅವರೆಲ್ಲಿ ಹೋಗ್ತಾರೆ, ಅವರೇನು ಮಾಡ್ತಾರೆ, ಬರುವ ಕಾಲಕ್ಕೆ ಸರಿಯಾಗಿ ಬರ್ತಾರೆ, ಮಧ್ಯದಲ್ಲಿ ಏನು ನಡೆಯಿತು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದ್ದರಿಂದ ನಾನು ಆ ಮಕ್ಕಳಿಗೆ ಕಲಿಸಿದಂತ ವಿದ್ಯೆ ಯಾವುದಿದೆಯೋ ಅದೆಲ್ಲವನ್ನು ತಮ್ಮ ಮುಂದೆ ಅವರೊಮ್ಮೆ ಪ್ರದರ್ಶಿಸಿದಂತಾದ್ರೆ ನಾನು ಕಲಿಸಿದ್ದಕ್ಕೂ ಸಾರ್ಥಕವಾಗ್ತದೆ, ನೀವು ನನಗೆ ಒಪ್ಪಿಸಿದ ಹೊಣೆಗಾರಿಕೆಯನ್ನು ಸಾರ್ಥಕತೆ ಪಡೆದೆ ಅಂತ ನನಗೂ ಕಾಣುತ್ತದೆ. ದ್ರೋಣಾಚಾರ್ಯರೇ, ಪರಿಶ್ರಮದ ಬಲುಹುಗಳ ಜನಜಾಲ ಕಲಿತೆಲ್ಲ ನೋಡಿ ನನಗಧಿಕ ಪರಿತೋಷ ಕಲೆಗದು ವಿಚಾರ್ತಕ್ಯ ನಿನಗರುಗ ಲೋಕದ ಮುನಿಪ ಆಚಾರ್ಯವರ ನೀವು ಹೇಳುವ ಮಾತುಗಳನ್ನೆಲ್ಲ ಕೇಳಿದೆ ಕುತೂಹಲದಿಂದ. ಮಾತ್ರವಲ್ಲ, ನಿಮ್ಮ ಬಳಿ ಆ ಮಕ್ಕಳನ್ನು ಒಪ್ಪಿಸಿದ್ದಕ್ಕೆ ನಮಗೂ ಒಂದು ಸಂತೃಪ್ತಿ ಬಂತು. ಬೇಕಾದ ರೀತಿಯಲ್ಲಿ ಎಲ್ಲರಿಗೂ ಬೇಕಾದ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದೇನೆ. ಒಮ್ಮೆ ನಾನು ನೋಡ್ಬೇಕಲ್ವಾ? ಹೌದು ಹೌದು, ನೀವು ನೋಡದಿದ್ರೆ ಅದು ಮುಂದುವರಿಯುವುದಿಲ್ಲ. ಗೊತ್ತಾಯಿತು. ನಿಮ್ಮ ಕಣ್ಗಾವಲಿನಲ್ಲಿ ಎಲ್ಲರೂ ಇದ್ದಾರೆ ಅಂತಾದ್ರೆ ಮಾತ್ರ, ನೀವು ಎಲ್ಲೇ ಕುಳಿತರೂ ಕೂಡ ಇದ್ದವರು ಏನು ಮಾಡ್ತಾರೆ ಅಂತ ನೋಡುವ ವ್ಯವಸ್ಥೆ ನಿಮ್ಮಲ್ಲಿ. ವ್ಯವಸ್ಥೆ ಬೇಕು. ನಾನೊಂದು ಆಲೋಚನೆ ಮಾಡಿದ್ದೇನೆ, ನಾನು ಎಲ್ಲೇ ಕೂತರು ಸರಿಯಾದ ರೀತಿಯಲ್ಲಿ ನೀವು ಮಾಡ್ತೀರಿ ಅನ್ನುವಂತಹ ವಿಶ್ವಾಸ ನನಗುಂಟು. ಅದರಲ್ಲಿ ಒಂದುಂಟು. ಏನು? ಎಳವೆಯಲ್ಲೇ ಶಿಸ್ತಿನ ಜೀವನವನ್ನು ನಡೆಸಿದಂತ ವ್ಯಕ್ತಿ ಯಾವ ಯಜಮಾನನೂ ಇಲ್ಲ ಅಂತಾದ್ರೂ ಅವನ ಜೀವನದಲ್ಲೊಂದು ಶಿಸ್ತು ಇರ್ತದೆ, ಅದೇ ರೀತಿ ಮುಂದುವರಿಯುತ್ತಾನೆ. ಹಾಗಾಗಿ ಅಲ್ಲೋ ಸ್ವಾಮಿ ಒಳಗೊಬ್ಬ ಇದ್ದಾನೆ ಅಂತ ಹೇಳೋದು. ಲೋಕ ಮೆಚ್ಚುವ ಹಾಗಲ್ಲ, ಒಳಗಿರುವವನ ಮೆಚ್ಚುವ ಹಾಗೆ ನಡೆ. ಅವರು ನೋಡ್ತಾರೆ, ಇವರು ನೋಡ್ತಾರೆ, ನೋಡುವುದಕ್ಕೆ ಸರಿಯಾಗಿ ನಾವು ನಡೆದುಕೊಳ್ಳುವಂತ ಇದ್ರೆ ಕಣ್ಗಾವಲಿನಲ್ಲಿ ಯಾರು ಇಲ್ಲ ಅಂತಾದ್ರೆ ಅವರಿಗೆ ಬೇಕಾದ ಹಾಗೆ ನಡೆಯುತ್ತಾರೆ ಅಲ್ಲವೇ? ಹಾಗಾಗಿ ಹಿರಿಯರಾದಂತಹ ನಿಮ್ಮ ಕುರಿತಾಗಿ ನಮಗೆ ವಿಶ್ವಾಸ ಇದೆ. ಆದರೂ ಗುರುಕುಲ ಅಂತ ಆದ ಮೇಲೆ ಒಂದು ಪರೀಕ್ಷೆ ಅನ್ನುವುದು ಬೇಕು. ಎಷ್ಟು ಕಲ್ತಿದ್ದಾರೆ ಅಂತ ನೋಡಬೇಕು. ಆಚಾರ್ಯರೇ, ಚೆಂಡನ್ನು ಬಾವಿಯಿಂದ ಮೇಲಕ್ಕೆ ದರ್ಬೆಯನ್ನೇ ಪ್ರಯೋಗಿಸಿ ನೀವು ಮೇಲೆ ಸೆಳೆದ ಮೇಲೆ, ಮಾತ್ರವಲ್ಲ ಉಂಗುರವನ್ನು ಕೆಳಗೆ ಹಾಕಿ ಆ ಉಂಗುರವನ್ನು ಬಾವಿಯಿಂದ ಮೇಲಕ್ಕೆತ್ತಿದ ಮೇಲೆ
ಈ ವಿಶೇಷವನ್ನು ನನ್ನಲ್ಲಿಗೆ ಬಂದು ಧರ್ಮರಾಜನೋ ಉಳಿದವರು ಆಡಿದ ಮೇಲೆ ನೀವು ಯಾರು ಅಂತ ನನಗೆ ಗೊತ್ತಾಗಿತ್ತು. ಹಾಗಾಗಿ ನಿಮ್ಮ ಭಾವ ಕೃಪಾಚಾರ್ಯರು ಅಲ್ವಾ, ಶಾಸ್ತ್ರಾಭ್ಯಾಸ ಮಾಡಿದವರು. ಹಾಗೆ ಅಂತ ಬಿಲ್ಲು ಬಾಣ ಹಿಡಿಯುವುದು ಖಡ್ಗ ಹಿಡಿಯುವುದು ಸ್ವಲ್ಪ ಕಡಿಮೆ ಅವರು. ಕೆಲವು ಸಲ ಅವರು ಖಡ್ಗ ಹಿಡಿಬೇಕು ಅಂತ ಇಲ್ಲ, ಅವರ ನಾಲಿಗೆಯೇ ಖಡ್ಗ. ಅದು ಕೆಲವರು ಹಾಗೆ ಮಾತನಾಡಿದರೆ ಸಾಕು ಅದು ಹರಿತವಾಗುತ್ತದೆ ಸ್ವಾಮಿ. ಅವರಲ್ಲಿ ಮಾತನಾಡ್ಲಿಕ್ಕೆ ನಾವು ಸ್ವಲ್ಪ ಹೆದರ್ತೇವೆ. ಯಾವ ಹೊತ್ತಿನಲ್ಲಿ ಏನು ಹೇಳ್ತಾರೆ ಅಂತ ಅವರಿಗೂ ಗೊತ್ತಿಲ್ಲ. ನಿಮ್ಮಲ್ಲಿ ಒಂದೇ ಹೇಳೋ, ಈ ಭಾವನ ಮಧ್ಯೆ ನಾವು ಮಾತನಾಡುವುದೇ ಕಷ್ಟ. ಯಾಕಂದ್ರೆ ಕೊನೆಗೆ ನೀವು ಒಂದೇ, ನಾನು ಬೇರೆ ಆಗ್ತೇನೆ ಮತ್ತೆ. ಹಾಗಾಗಿ ಅಂತೂ ಶಾಸ್ತ್ರವನ್ನು ನೀವು ಇಬ್ಬರೂ ಸೇರಿ ಅಭ್ಯಾಸ ಮಾಡಿಸಿದ್ದೀರಿ. ನಾವು ಅದನ್ನು ನೋಡ್ಬೇಕು. ಒಂದೇ ಹೇಳ, ಈಗ ರಥವಿದ್ಯೆ, ಧನುರ್ವೇದ, ಕತ್ತಿ ಅಲ್ಲ, ಅಶ್ವವನ್ನು ಏರಿ ಸವಾರಿ ಮಾಡುವುದು, ಇದೆಲ್ಲವನ್ನು ಕಾಣಬೇಕು. ಹೌದು, ಅದನ್ನು ವಿದ್ಯುಕ್ತವಾಗಿ ನೀವು ಅಭ್ಯಾಸ ಮಾಡಿಸಿದ್ದೀರಿ ಸ್ವಾಮಿ. ಕೈಲಾಸದಲ್ಲಿರುವಂತಹ ಮಂತ್ರಾಸ್ತ್ರಗಳಿಗೆಲ್ಲ ಅಧಿದೇವತೆ ಅನ್ನುವಂತಹ ನೆಗಳತೆಯನ್ನು ಪಡೆದ ಪರಮೇಶ್ವರನಿಂದ ಪರಶುರಾಮರಿಂದಲೇ ವಿದ್ಯಾದಾನವನ್ನು ಪಡೆದಂತಹ ಮಹನೀಯರು ನೀವು. ನಿಮ್ಮ ಹಾಗಿದ್ದವರು ಕಲಿಸಿದ್ದಾರೆ ಅಂತ ಆದ ಮೇಲೆ ಅದನ್ನು ನೋಡಬೇಕು ಕೇಳಬೇಕು ಅಂತ ಇಲ್ಲ. ಆದರೂ ನಾನೊಬ್ಬನೇ ಅಲ್ಲ, ಮತ್ತೆ ಊರಿನವರೆಲ್ಲ ನೋಡಬೇಕು ನೀವೆಷ್ಟು ಕಲಿಸಿದ್ದೀರಿ ಅಂತ. ಊರಿನವರೆಲ್ಲ? ಹೌದು. ನಮ್ಮ ಹಸ್ತಿನಾವತಿಯ ಪ್ರಜೆಗಳು, ನಮ್ಮ ಹಸ್ತಿನಾವತಿಯ ಹಿರಿಯರು, ಅವರೆಲ್ಲರೂ ನೀವು ಯಾವ ರೀತಿಯಾಗಿ ವಿದ್ಯಾಭ್ಯಾಸ ಮಾಡಿಸಿದ್ದೀರಿ ಅನ್ನುವುದನ್ನೊಮ್ಮೆ ಕಣ್ಣಾರೆ ಕಂಡು ಸಂತೋಷ ಪಟ್ರೆ ಕಲಿಸಿದ ನಿಮಗೊಂದು ಸಾರ್ಥಕತೆ. ಹೌದೋ ಅಲ್ವೋ? ಇನ್ನೂ ಹೆಚ್ಚಾಗಿ ಹೇಳ, ನಾನು ಅರಸರು ಮೆಚ್ಚಿಕೊಡುವ ಕಂಕಣಕ್ಕಿಂತ ಈ ಪ್ರೇಕ್ಷಕರು ಕೊಡುವ ಕಂಕಣವೇ ಅದು ಭೂಷಣ ಪ್ರಶಸ್ತಿ. ಅವರು ಮೆಚ್ಚಿದ್ರು, ಎಲ್ಲರೂ ಮೆಚ್ಚಿದ. ಲೋಕ ಮೆಚ್ಚುವುದು ಅಂದ್ರೆ ಅದೇ ಅಲ್ವೋ? ಅದಕ್ಕೆ ಬೇಕಾಗಿ ಕಳನಂ ಕುರುಬಯನು ವಿರಚಿಸಲ. ಹೊರಭಾಗದಲ್ಲಿರುವಂತಹ ಬಯಲಿನಲ್ಲಿ ಕುರುಬಯನು ವಿರಚಿಸಲ ಪೀಳುವೆ ನೆನೆ ಕುಂಭಜ ತನ್ನಾಲಯ ಕೈದಲ್ ನದಿಸುತ್ತ ಆಜ್ಞೆಯೊಳತು. ಬಾಲರ ಜಾಮೆಯ ಮರಿಯ ಕೇಳಿಯ ಕೆಳನಂ ಕುರುಬಯನು ವಿರಚಿಸಲ. ನೀವಾಡಿದಂತಹ ಮಾತುಗಳನ್ನು ಕೇಳಿ ಆ ಕ್ಷಣವೇ ನಾನೊಂದು ನಿರ್ಣಯವನ್ನು ಮಾಡಿದ್ದೇನೆ. ಹೇಗೆ ಆಚಾರ್ಯರೇ? ಕಲಿತದ್ದನ್ನು ಉಳಿದವರು ಕಲಿತು ನೋಡಬೇಕು ಅಂತ. ಹಾಗಾಗಿ ನಮ್ಮ ಹಸ್ತಿನಾವತಿಯ ಹೊರಭಾಗದಲ್ಲಿರುವಂತಹ ವಿಶಾಲವಾದ ಬಯಲು, ಸ್ಪರ್ಧಿಗಳು ತುಂಬಾ ಇರುವಾಗ ವೇದಿಕೆಯು ದೊಡ್ಡದು, 100 ಮತ್ತು 5, 105 ಇಲ್ಲ ಒಟ್ಟಿಗೆ. ಅವರೆಲ್ಲರೂ ವಿಧ ವಿಧವಾದಂತಹ ಪ್ರದರ್ಶನಗಳನ್ನು ಮಾಡುತ್ತಾರೆ ಅಂತ ಆಗುವಾಗ ನೋಡುವ ಪ್ರೇಕ್ಷಕರ ಸಂಖ್ಯೆಯು ಹೆಚ್ಚಿರುವುದಿಲ್ವ? ಖಂಡಿತ ಖಂಡಿತ. ಉತ್ಕೃಷ್ಟ ಮಟ್ಟದ ಪ್ರದರ್ಶನವನ್ನು ಕೊಡ್ತಾರೆ ಅಂತ ಆಗುವಾಗ ಹೆಚ್ಚು ಜನವೇ ಬರ್ತಾರೆ. ಮತ್ತು ನಮ್ಮ ಮಕ್ಕಳು ಅದೊಂದಿರ್ತದೆ, ನಮ್ಮ ಮಕ್ಕಳು ಮಾಡ್ತಾರೆ ಅಂತ ಆಗುವಾಗ ನಾವು ನೋಡಬೇಕು ಸ್ವಾಮಿ. ಹಲವಾರು ವರ್ಷಗಳಿಂದ ಮಕ್ಕಳೇ ಇಲ್ಲದಂತಹ ಚಿಂತೆಯಲ್ಲಿ ನಾವಿದ್ದವರು. 105 ಮಂದಿ ಒಟ್ಟಿಗೆ ಬಂದಾಗ ನಾವು ಇಲ್ಲಿ ಇರುವವರೆಲ್ಲರೂ ಸಂತುಷ್ಟರಾದವರು. ಹಾಗಾಗಿ ಹೊರಭಾಗದಲ್ಲಿ ಪರೀಕ್ಷಾ ರಂಗಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ನಾನು ಮಾಡಿಸ್ತೇನೆ. ನಮ್ಮ ಹಸ್ತಿನಾವತಿಯ ಹಿರಿಯರು ಎಲ್ಲರೂ ಬಂದು ಸೇರ್ತಾರೆ. ನೀವು ಮಾಡಬೇಕಾದೊಂದೇ, ಸಿದ್ಧರಾದಂತಹ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಇವರ ಮುಂದೆ ಪ್ರದರ್ಶನ ಮಾಡಿಸುವ ಅಷ್ಟೇ. ಆದೀತಲ್ಲ, ಮಾಡಿಸೋಣ. ನಾವು ಕೂತು ನೋಡ್ತೇವೆ, ನಾವು ಸಂತೋಷ ಪಡ್ತೇವೆ. ಹಾಗಿದ್ರೆ ಎಲ್ಲ ನಾಳಿನ ದಿನ ನಾಳೆ ಆದೀತಲ್ಲ, ವ್ಯವಸ್ಥೆ ಮಾಡಿಸುವುದಕ್ಕೆ ಹೋಗ್ತೇನೆ. ವರಮುಹೂರ್ತವನಿರಿಸಿ ಬಯಲಲಿ ಹರದಿ ಸೌಮಗೈದು ತರಣರ ಹಿರಿಯರನ್ನು ಕರೆಸುತ್ತ ಮನ್ನಿಸೆ ಸರ್ವರನ್ನು ಆಚಾರ್ಯ ಧೃತರಾಷ್ಟ್ರ,
ಅಂತರಂಗದ ಕಣ್ಣು ನಿನ್ನದು ತೆರೆದಿದೆ. ನೋಡು, ನಾನು ಇಲ್ಲಿ ಬಳಿಯಲ್ಲೇ ಇದ್ದೇನೆ. ಹೌದಲ್ಲ? ದ್ರೋಣಾಚಾರ್ಯರು ನಮ್ಮ ಕುಲಗುರುಗಳು ಬಂದು ಆಡ್ತಾ ಇದ್ದಾರೆ. ಏನಂತ? ನಾನು ಇಲ್ಲಿದ್ದೇನೆ. ಇಲ್ಲಿದ್ದೀರಾ ಗುರುಗಳೇ? ಮಕ್ಕಳೆಲ್ಲರೂ ಕಲಿತಿದ್ದಾರಂತೆ. ಹೌದೇ? ಭಾವ ಇಲ್ಲಿದ್ದಾರೆ. ಓ, ಎಲ್ಲಿ ಎಲ್ಲಿ? ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಹಸ್ತಿನಾವತಿಯ ಹೊರಭಾಗದಲ್ಲಿರುವಂತಹ ಬಯಲಿನಲ್ಲಿ ಮಾಡಿಸಿ ಆಗಿದೆ. ಹೌದೇ? ನಿನಗೆ ಕಾಣ್ತದೆ ಅಂತಲ್ಲ, ಆದ್ರೆ ನಿನಗೆ ಗ್ರಹಿಸುವಂತಹ ಶಕ್ತಿ ಉಂಟು. ಹಾಗಾಗಿ ನಾವೆಲ್ಲರೂ ಕುಳಿತೇವು ಅಂತಾದ್ರೆ ದ್ರೋಣಾಚಾರ್ಯರು ಮಕ್ಕಳನ್ನು ಕರೆಸಿ ಬೇಕಾದ್ದನ್ನು ಮಾಡಿಸ್ತಾರೆ. ಹೇಗೆ ಸ್ವಾಮಿ? ಆದೀತಲ್ಲ? ಕೂತ್ಕೊಂಡೇ ನೋಡ್ಲಿ. ಹೌದು, ಆಗ್ಲಿಕ್ಕಿಲ್ಲ. ನೀವು ನಿಂತುಕೊಂಡು ನೋಡ್ತೀರಾ? ಆಯ್ತಾಯ್ತು. ಮಕ್ಕಳೆಲ್ಲಿದ್ದಾರೆ?
ಏನು ಗರಜಿದ ಕಾರ್ಯವಿಂದಿಗೆ ಸಾನುರಾಗದಿ ವರದಿ ಆದರೆ ನಿಮ್ಮ ಚರಣಾರಗಳಿಗೊಂದಿಸಿಕೊಳ್ಳುತ್ತಾ ಇದ್ದೆ. ಆಯುಷ್ಯವಂತನಾಗಿ ಬಾಳುವುದನ್ನು ಒಮ್ಮಿಂದೊಮ್ಮೆಲೆ ನಿಮ್ಮ ಕರೆಯಾಯಿತು. ಪಾಂಡವರಿದ್ದ ಕಡೆ ಬರಲಿ ಎಂಬುದಾಗಿ ನಿಮ್ಮ ಕರೆಯನ್ನು ಆಲಿಸಿದವು ಬಂದಿದ್ದೇವೆ. ನಮ್ಮಿಂದ ಏನಾಗಬೇಕು ತಿಳಿಸಬೇಕು. ಕರೆಸಿದರೆ ತಗೆ ಎಲ್ಲ ಬನ್ನಿ ಮುಂದೆ. ಒಳ್ಳೆ ಕಲ್ತಿದ್ದಾರೆ. ಬಂದೆ ಮಗು ಬಂದೆ. ಚರಣ ಪಲ್ಲವಂಗಳಿಗೆ ಸುಯೋಧನನ ಅದಕ್ಕೆ ನಾನು ಮುಂದೆ ಬಂದಾಗ ಎಲ್ಲಿ ಕಾಲಲ್ಲಿ ಹಿಡಿದು ಇಳಿದಾಗ್ತೀಯೋ ಅಂತ ಭಾವಿಸಿದ್ದೇನೆ. ಗುರುಗಳೇ, ಸುಯೋಧನ ಎನ್ನುವ ಹಾಗೆ ನನಗೆ ಹಿರಿಯವರೆಲ್ಲ ಹೆಸರಿಟ್ರು. ಯಾಕೆ ಗೊತ್ತಾ? ಯಾಕೆ? ಎಂತಹ ಯೋಧನಾದವನಿಗೂ ನಾನು ಭೇದ್ಯನಾಗಿರಬೇಕು ಎನ್ನುವುದು ನಮ್ಮ ಪೂರ್ವಿಕರ ಸಂಕಲ್ಪ ಆಗಿರಬಹುದು. ಆ ಮಾತಿಗೆ ಅನುಗುಣವಾಗಿ ಅಮೃತಾಂಶವಂಶ ವ್ಯೋಮಾಂಶ ಕಿರಣದಂತೆ ವಿಜೃಂಭಿಸ್ತಾ ಇದ್ದೇನೆ. ಅನಿರೀಕ್ಷಿತವಾದ ಕರೆ. ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಉಸಿರಿ ಸ್ವೀಕರಿಸುತ್ತಲಿ ಪರಮ ಗೌರವ ಕಾಕರಿದು ಶಿಷ್ಯರಿಗೆ ಬೀಳಿದ ಸ್ವೀಕರಿಸುತ್ತಲಿ ಪರಮ ಗೌರವ ಕಾಕರಿದು ಶಿಷ್ಯರಿಗೆ ಬೀಳಿದ ನೀ ಕಲಿತ ಶರವಿದ್ಯೆ ತೋರಲು ಬೇಕು ಈಗ. ನೀ ಕಲಿತ ಶರವಿದ್ಯೆ ತೋರಲು ಬೇಕು ಈಗ. ಗುರುಗಳ 105 ಮಂದಿಯನ್ನು ನಾನು ಕರೆಸಿದ್ದೇನೆ. ಪರಿಸರವನ್ನೊಮ್ಮೆ ನೀವು ವೀಕ್ಷಿಸಿದಾಗ ಏನಿಲ್ಲಿ ನಡೆಯಬಹುದು ಅನ್ನುವಂತಹ ಬುದ್ಧಿ ನಿಮಗೆ ಗೊತ್ತಿರಬಹುದು. ಇಲ್ಲ ಗುರುಗಳೇ, ರಾರಾಜಿಸ್ತಾ ಇದೆ ರಾಜಾಂಗಣ. ಹೌದು, ರಾಜಾಂಗಣದಲ್ಲಿ ರಾಜಕುಮಾರರಾದಂತಹ ನಮ್ಮನ್ನು ಕರೆಸಿದ್ದೀರಿ ಅಂತಾದರೆ ಬಲವಾದ ಕಾರಣ ಇರಲೇಬೇಕು. ಕುಮಾರ, ಹಲವಾರು ವರ್ಷಗಳಿಂದ ನನ್ನ ಆಶ್ರಮದಲ್ಲಿ ವ್ಯಾಸಂಗವನ್ನು ಮಾಡುತ್ತಾ ಇರುವವರು ನೀವು. ಮತ್ತೆ ಕೃಪಾಚಾರ್ಯರಿಂದ ಶಾಸ್ತ್ರವನ್ನು, ನನ್ನಿಂದ ಶಸ್ತ್ರವನ್ನು ಅಧ್ಯಯನ ಮಾಡುತ್ತಾ ಇರುವವರು ನೀವು. ನೀವೆಷ್ಟು ಕಲಿತಿದ್ದೀರಿ ಅನ್ನೋದು ನನಗೆ ಗೊತ್ತಿರಬಹುದು, ಆದರೆ ಎಲ್ಲರಿಗೂ ಗೊತ್ತಿಲ್ಲವಲ್ಲ, ಮನೆಯವರಿಗೆ ಗೊತ್ತಿಲ್ಲವಲ್ಲ. ಆದ್ದರಿಂದ ನೀವು ಕಲಿತಂತಹ ವಿದ್ಯೆ ಏನಿದೆಯೋ
ಪ್ರದರ್ಶನಗೊಳ್ಳುವುದಕ್ಕಾಗಿ ನಿಮ್ಮದಾದಂತಹ ಯಾವ ವಿದ್ಯೆಯನ್ನು ಹೊರಗಡುವುದಕ್ಕೆ ಇದೊಂದು ಅವಕಾಶ ಅನ್ನುವ ಹಾಗೆ ಈ ಮಧ್ಯದಲ್ಲಿ ಕೇಳಿಕೊಂಡಾಗ ಇಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ವೈಭವೋಪೇತವಾದಂತಹ ಭವನ, ಬಯಲಲ್ಲಿ ಭವನವನ್ನು ನಿರ್ಮಿಸಿ ಆ ಮೂಲಕವಾಗಿ ನಿಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಪಡಿಸುವುದಕ್ಕೆ ಒಳ್ಳೆ ಒಂದು ಅವಕಾಶವನ್ನು ಸೃಷ್ಟಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಿಮ್ಮಲ್ಲಿ ಅಂತರ್ಗತವಾದಂತಹ ವಿದ್ಯೆ ಯಾವುದಿದೆಯೋ, ನೀವು ಎಷ್ಟನ್ನು ಆರ್ಜಿಸಿಕೊಂಡಿದ್ದೀರೋ ಅದನ್ನು ಪ್ರದರ್ಶಿಸುವುದಕ್ಕೆ ಕರೆದಿದ್ದೇನೆ. ಪ್ರದರ್ಶಿಸುತ್ತದೆ ನೀವು. ಧರ್ಮದ ನಿಂತು ನಮಿಸುತ್ತ ಧರ್ಮದ ನಿಂತು ನಮಿಸುತ್ತ ನಿಮಿಷರು ಮಗಳಂತೆ ವಿದ್ಯಮನೇನವೆಂಬೆ. ಧರ್ಮರಾಯ, ನಿಮ್ಮಿಂದ ಕಲಿತಂತಹ ಸಕಲ ವಿದ್ಯೆಯನ್ನು ಪ್ರದರ್ಶಿಸುವುದಕ್ಕೆ ಬೇಕಾಗಿ ನಮ್ಮನ್ನು ಇಲ್ಲಿಗೆ ಕರೆದಿದ್ದೀರಿ. ಹಾಗೆಂತ ನಾವು ಎಷ್ಟು ಕಲಿತಿದ್ದೇವೆ, ನೀವು ಎಷ್ಟು ಕಲಿಸಿದ್ದೀರಿ, ನೀವು ಕಲಿಸಿದಂತಹ ವಿದ್ಯೆ ನಾವು ಎಷ್ಟು ಕರಗತವನ್ನು ಮಾಡಿಕೊಂಡಿದ್ದೇವೆ ಎಂಬುದು ತಿಳಿಯಬೇಕು. ಪ್ರತಿಯೊಬ್ಬರಿಗೂ ಗೊತ್ತಾಗಲೇಬೇಕು ನಾವು ಕಲಿತಂತಹ ವಿದ್ಯೆಗಳು ಎಷ್ಟು ಎಂಬುದಾಗಿ. ಅದಕ್ಕಾಗಿ ಈ ಹೊತ್ತಿಗೆ ನೀವು ನನಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಿ. ಗುರುಗಳೇ, ತಡ ಮಾಡುವುದಲ್ಲ, ನಿಮಗೆ ವಂದಿಸುತ್ತಾ ಹಾಗೆ ಇಲ್ಲಿ ಗುರು ಹಿರಿಯರಿಗೆ ವಂದಿಸುತ್ತಾ ನಾನು ಕಲಿತಂತಹ ವಿದ್ಯೆಯನ್ನು ಪ್ರದರ್ಶಿಸಬೇಕಾಗಿ ಮುಂದುವರಿಯುತ್ತೇನೆ. ಧರ್ಮರಾಯ, ಯುಧಿಷ್ಠಿರ ಅಂತ ನಿನ್ನನ್ನು ಕರೆದರು. ಯುದ್ಧಕ್ಕೆ ನೀನು ನಿಂತು ಸ್ಥಿರವಾಗಿ ನಿಂತೆ ಅಂತ ಆದ್ರೆ ನಿನ್ನನ್ನು ಜಯಿಸುವವರು ವರ್ತಮಾನ ಕಾಲದಲ್ಲಿ ಯಾರೂ ಇಲ್ಲ ಅಂತ ನಾವು ತಿಳಿದುಕೊಂಡ ಸತ್ಯ. ಸರಿ, ಹಾಗಿದ್ರೆ ಒಂದು ವಿದ್ಯೆಯನ್ನು ಪ್ರದರ್ಶನ ಮಾಡಬೇಕಿದ್ರೆ ಪ್ರತಿಸ್ಪರ್ಧಿ ಬೇಕಲ್ಲ? ಬೇಕು. ನಿನ್ನಂತಹ ಯುಧಿಷ್ಠಿರನಿಗೆ ಬೇಕಾದಂತಹ ಪ್ರತಿಸ್ಪರ್ಧಿ ಇಲ್ಲ ಅಂತ ಆದ್ರೂ ಯಾರಾದ್ರೂ ಅದಕ್ಕೆ ಸಿದ್ಧರಾಗ್ತಾರೆ ಅಂತ ಇದ್ರೆ ಅವರಿಗೊಂದು ಅವಕಾಶ ಕೊಡಬಹುದಲ್ಲ? ಯಾರಿದ್ದೀರೋ ಧರ್ಮರಾಯನಲ್ಲಿ ಯುದ್ಧ ಮಾಡಲಿಕ್ಕೆ? ಯಾರು? ನೀವು ಇಷ್ಟರವರೆಗೆ ಹೇಳಿಕೊಟ್ಟ ಪಾಠಗಳನ್ನ ಸರಿಯಾಗಿ ಅಭ್ಯಸಿಸವನು ನಾನಿದ್ದೇನೆ. ಬಿಲ್ಲನ್ನು ಹಿಡಿಯುವ, ಮಿಡಿಯುವ, ಜೇವಳೆಯುವ, ಸರಳನ್ನು ಸಂಧಿಸುವ, ಸೆಳೆಯುವ, ಬಿಡುವಂತಹ ವಿದ್ಯೆಯನ್ನು ಸರಿಯಾಗಿ ಅರ್ಥವಿಸಿಕೊಂಡವರು ನಾನಿದ್ದೇನೆ. ಬಿಲ್ಲನ್ನು ತೊಳೆಯುವುದು ಯಾಕ? ಬಿಲ್ಲನ್ನು ತೊಳೆಯುವುದು ಯಾಕೆ? ತೊಳೆಯುವುದಲ್ಲ, ಮತ್ತೆ ಸೆಳೆಯುವುದು. ಸೆಳೆಯುವುದು, ಸಿಂಜಿನಿಗೆ ಜೋಡಿಸಿ ಸೆಳೆಯುವುದು. ಬಿಲ್ಲಿನಲ್ಲಿ ಭಯಂಕರ ಅಂತಹ ಚಮತ್ಕಾರ ವಿದ್ಯೆಯನ್ನು ನಾನು ಕಲಿತವನಿದ್ದೇನೆ. ಅಂತಹವರು ಇವರ ಸೇನೆಯಲ್ಲಿ ಯಾರಿದ್ದಾರೆ ಕೇಳಿಸಿ. ಧರ್ಮರಾಯ, ಹೀಗೆ ಪ್ರತಿಸ್ಪರ್ಧಿಯಾಗುವವರು ಯಾರೂ ಇಲ್ಲ. ಸರಿ, ಈಗ ಇವರು ನೀವು ಅದೆಲ್ಲ ಹೇಳಿ. ನಿಮಗೆ ಪ್ರತಿಸ್ಪರ್ಧಿ ಯಾರು ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಉಳಿದವರು ಕಲ್ತದ್ದಕ್ಕೆ ಅಸ್ತಿತ್ವ ಇಲ್ವಾ? ಹಾಗಿದ್ರೆ ಯುದ್ಧ ಮಾಡಬೇಕಿತ್ತಲ್ಲ. ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಅವನ ಮೋರೆ ನೋಡುವಾಗ ಯಾರಿಗೂ ಹೊಡೆಯುವುದು ಬೇಡ ಅಂತ ಕಾಣ್ತಾ ಉಂಟು. ಅವ ಬೇಸರದಲ್ಲಿ ಗುರುಗಳೇ ನಾನು ಕಲ್ತಿದ್ದೇನೆ, ನಾನು ಪ್ರಯೋಗಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳುವುದು ಧರ್ಮರಾಯ ಅಂತ. ಗುರುಗಳೇ, ಓ, ಅವರಿಗೆ ಹೆದರಿಕೆ ತಿರುಗಿಸಿ 4 ಬಿದ್ದರೆ ಅಂತ. ಎಂತದ ತಿರುಗಿಸುದಂತದ? ತಿರುಗಿಸುದು ನೀವು ಒಂದು ಕೊಟ್ರೆ ಇಲ್ಲಿ 4 ಬೀಳ್ಲಿಕ್ಕೆ ತಿರುಗಿಸಿದಲ್ಲಿ ಪಾಠಶಾಲೆಯಲ್ಲಿ ತಿರುಗಿಸುವುದು ನೋಡಿದ್ದೇವೆ. ಕೊಟ್ಟೆವು. ಹೇಗೆ ಧರ್ಮರಾಯ ಯುದ್ಧ ಮಾಡ್ಬೇಕಾ ಈಗ? ಮಾಡ್ತೇವೆ ಮಗು. ಗುರುಗಳೇ, ನೀವು ಆಡಿದ ಹಾಗೆ ನಾನು ಮುಂದುವರಿಯುತ್ತೇನೆ.
ಎಲ್ಲಿದೆ ಆಯುಧಗಳೆಲ್ಲಿದೆ? ಬಿಲ್ಲು ಬರ್ಲಿ ಬಿಲ್ಲು ಬರ್ಲಿ ಬಿಲ್ಲು ಬೇಗ ಬೇಗ. ಬಾಣ ಎಲ್ಲಿ? ಗುರುಗಳೇ, ನೀವು ಅದಕ್ಕೆ ಇದು ಮಾಡಬೇಡಿ. ನಮ್ಮ ಬಂಡಗಾರದಲ್ಲಿ ಬೇಕಾದಷ್ಟು ಆಯ್ತಾ, ಎಲ್ಲ ನಮ್ಮದೇ. ಪ್ರದರ್ಶಿಸಿ. ಎಲ್ಲಿಗೆ ಬಿಟ್ಟದ್ದು? ಎಲ್ಲಿ ಬಿಟ್ಟದ್ದು ನೀನು? ಇನ್ನು 4 ಬಿಡು. ಅವನಿಗೆ ಮಾತಾಡ್ಲಿಕ್ಕೆ ಆಗಬಾರ್ದು. ನೀನು ಅಲ್ಲಿಗೆ ಬಿಡ್ತಾ ಇದ್ದ. ನನ್ನ ಗುರಿ ತಪ್ಪಿತ್ತ ಈಗ. ಗುರಿ ಬೇಡ ಅದಕ್ಕೊಂದು ಹೇಳಿಲ್ಲ. ಅದರಲ್ಲಿ ಹಾಗೆ ಗುರಿ ಇಲ್ಲದೆ ಹೊಡೆಯುವುದೆಲ್ಲಿಗೆ? ಅದು ಕಲ್ತದ್ದು ಜಾಸ್ತಿ ಆದ್ರೆ ಆಗ್ಲಿಕ್ಕಿಲ್ಲ, ತಿನ್ಲಿಕ್ಕೆ ಮಾತ್ರ. ಏನು ಧರ್ಮ ಗೊತ್ತುಂಟಲ್ಲ? ತಿನ್ನುವುದಕ್ಕಿರುವ ಅಲ್ಲಿ ನೀವು ಸಾಮರ್ಥ್ಯ ಅದು. ತಡೀರು. ಈಗಂತೂ ನಿಮ್ಮದಾಯ್ತಲ್ಲ, ನೀನೆಷ್ಟು ಅಂತ ಗೊತ್ತಾಯ್ತಲ್ಲ. ಇನ್ನು ಬರ ಬಾಲಸಹದೇವಾಕ್ಯ ಮೆರೆಸಿದ ನಿಮ್ಮಿಂದ ಕಲಿತಂತ ವಿದ್ಯೆಯನ್ನ ಪ್ರದರ್ಶಿಸುವುದಕ್ಕೆ ಒಳ್ಳೆಯ ವೇದಿಕೆ ಸಿಕ್ಕಿದೆ. ನಮ್ಮಿದುರಾಗಿ ಯಾರಾದ್ರೂ ಬರುವವರಿದ್ರೆ ಬರಲಿ. ಯಾರಿದ್ದೀರಾ? ಯಾವಾಗ ಕರಿತೀರಿ ಅಂತ ನೀನು ನನಗೆ ಹೊಡಿಲಿಕ್ಕೆ ಬಂದದ್ದು. ಸ್ವಲ್ಪವೂ ವಿನಯ ಇಲ್ಲ ಗುರುಗಳೇ. ವಿನಯ ವಿದ್ಯೆಗೆ ಅದು ನೀನೇ ಹೇಳಬೇಕು. ನಾನೇ ಹೇಳಿದ್ದು. ಏನು? ನಾನು ಕಾಯ್ತಾ ಇದ್ದೆ ಅಂತ. ಕಾಯ್ತಾ ಇದ್ದೆ. ಇವತ್ತು ನನ್ನದೆಲ್ಲ ಹೊರಗಡೆ ಹಾಕ್ಬೇಕು. ಇಂದದ್ದನ್ನು ಅದಲ್ಲ, ಸಾಹಸ. ಜಾಸ್ತಿ ತಿಂದ್ರೆ ಹಾಗೆ ಆಗುದು. ನಿನ್ನ ಅನುಭವ ನಿನ್ನನ್ನು ನೋಡುವಾಗ ಗೊತ್ತಾಗ್ತದೆ. ನಾನು ಕರಗಿಸಿಕೊಂಡೇನು. ಆದೀತು. ನಿಮಗೆ ನೀವು ಬಿಲ್ಲು ಬಾಣ ಆದಿತ್ತು, ಕತ್ತಿ ಕಾಳಗ ಕಟ್ಟಾರಿ ಕೊಟ್ಟಾರಿ ಕಟ್ಟಾರಿಯನ್ನ ಈ ಕೌರವನ ಕಿವಿ ಪೂರ್ತಿ ಹಾಳಾಗಿದೆ. ಬಾವ ಅಣ್ಣನ ಬಗ್ಗೆ ಮಕ್ಕಳನ್ನು ಹೆಚ್ಚು ಮಾತಾಡ್ಲಿಕ್ಕೆ ಬಿಡಿ, ಪರೀಕ್ಷೆ ಆಗಲಿ. ಆಯ್ತಾ? ನಿಮ್ಮದಾಯ್ತಾ? ಕೂತ್ಕೊಳ್ಳಿ. ಗುರುಗಳೇ, ಹೇಗೆ ಹರಿತ ಉಂಟು? ನೋಡು ಮಗು, ನಿನ್ನ ನಾಲಿಗೆ ಅಷ್ಟಿಲ್ಲ. ಕತ್ತಿ ಸರಿ ಉಂಟಲ್ಲ. ಗುರುಗಳು ಪುಣ್ಯಾತ್ಮ. ಅವನಿಗೆ ಕಣ್ಣು ಕಾಣುದಿಲ್ವಾ? ಯಾರಿಗೆ? ಅವನಿಗೆ ಕಂಡು ಮತ್ತೆ ನಾನಿಲ್ಲಿದ್ದೀನಿ, ಅವನು ಅಲ್ಲಿಗೆ ನೀನು ಆಚೆ ಈಚೆ ಹೋದಕ್ಕೆ ಬೇರೆ
ಹೌದು. ನೀನೆಷ್ಟು ಕಲ್ತಿದ್ದೀನಿ ದಾರಿ ತಪ್ಪಿದ ಮಗ. ಗೊತ್ತಾಯ್ತಲ್ಲ. ಮಗು ಇರ್ಲಿ ಮಾತಾಡ್ತಾನವ. ನೀನೆಷ್ಟು ಆಯ್ತು ಗೊತ್ತಾಯ್ತಲ್ಲ. ಇನ್ಯಾರ ಸಹದೇವ? ಮಗುವಲ್ಲೇಳುವುದೇ ಸ್ವರ್ಣ ಚಂದನ ಮಗುಳು ನೆರೆದ ಸ್ವರ್ಣ ಚಂದನ ಸಕಲ ಋತುವಿಗೆ ಖಡ್ಗ ವಿದ್ಯೆಯ ಹೊಡನೆ ಕುಮಾರ, ನಾನು ಇದೇ ಅವಕಾಶಕ್ಕಾಗಿ ಕಾಯ್ತಾ ಇರುವುದು. ವಿದ್ಯೆಗೆ ಒಂದು ಬೆಲೆ ಬರಬೇಕಂತಾದ್ರೆ ಒಳ್ಳೆಯ ಒಂದು ವೇದಿಕೆ ಬೇಕಾಗ್ತದೆ. ಹೌದು. ಈಗ ನಮಗೆ ದೊರಕಿದೆ. ಅಂತಹ ಸಾಮರ್ಥ್ಯ ಇದ್ದವರು ನನ್ನಲ್ಲಿ ಹೋರಾಡಲಿ ನೋಡಿ. ಯಾರು ಇವನಲ್ಲಿ ಸ್ಪರ್ಧಿಸ್ತಾರೆ? ನಾ ಹೋಗಲೇ ಅಲ್ಲಿಯವರೆಗೆ ಕೇಳಬೇಕು. ಹೋಗು. ನಾವೆಲ್ಲವ ತೋರಿ ಮುಚ್ಚಿದ ದೇವ ಹಿಂದೆ ಎಲ್ಲ ಪುಣ್ಯಾತ್ಮ ಇಲ್ಲಿ ಎಲ್ಲರಿಗೆ ಕಿವಿಗೆ ಹೇಳ್ತದೆ. ಕುಮಾರ, ಅವನ ಕಿವಿಯಲ್ಲಿ ಹೋಗಿ ಬೊಬ್ಬೆ ನಿನಗೇನು ಸಮಸ್ಯೆ? ಕಿವಿ ಹೋಗಿ ಜೋರು ಬೊಬ್ಬೆ ಹೊಡಿಬೇಡು. ಸ್ವಲ್ಪ ದೂರ ನಿಲ್ಲು ಹೋಗು. ಅವಳಿಗೆ ಮಧ್ಯದಲ್ಲಿ ಮಾತನಾಡಿದ್ರೆ ಆಗುದಿಲ್ವಾ ಅಂತ. ಗುರುಗಳೇ, ಸಹ ನಾ ಕಲಿತಿದ್ದೇನೆ ಗುರುಗಳೇ ವಿದ್ಯೆ. ಹೌದಾ ಮಗು? ಎಷ್ಟು ಕಲಿತಿದ್ದೇನೆ ಅದು ನನಗೇ ಗೊತ್ತಿಲ್ಲ ಗುರುಗಳೇ. ಅದು ಬೇಕು ಮಗು. ಈಗ ಪ್ರಯೋಗ ಮಾಡುವುದಕ್ಕೆ ಅವರಲ್ಲಿ ಏನುಂಟು ಅಂತ ಕೆಲವು ಸಲ ಅವರಿಗೇ ಗೊತ್ತಾಗ ಗೊತ್ತಿಲ್ಲ ಗುರುಗಳೇ. ಈಗೊಂದು ವೇದಿಕೆ ಸಿಕ್ಕಿದೆ. ನಾ ಏನು ಕಲಿತಿದ್ದೇನೆ ಎನ್ನುವುದನ್ನು ಈ ವೇದಿಕೆಯ ಮುಖೇನ ನಾನು ತೋರಿಸ್ತೇನೆ ಗುರುಗಳೇ. ಆದೀತು ಮಗು. ಹೌದಾ? ಸ್ಪರ್ಧಿಯಾಗಿ ಯಾರನ್ನಾದ್ರೂ ಯಾರು ಬರ್ತಾರೆ? ನಾನೇ ಇದ್ದೇನೆ. ಮುಖದ ಲಕ್ಷಣ ನೋಡಿ ಒಳ್ಳೆ ಮದುಮಗನ ಹಾಗೆ ಉಂಟು. ಅವನ ಪ್ರತಿಸ್ಪರ್ಧಿ. ಕತ್ತಿಗಾಳಗ ಮಾಡ್ತೀರಾ ಬಿಲ್ವಿದ್ಯೆ? ಗುರುಗಳೇ, ನೀವು ಯಾವುದು ಕೊಡ್ತೀರಿ? ಎರಡೂ ಒಟ್ಟಿಗೆ ಕೊಡ್ತೀರಾ? ಕೊಡಿ. ಎರಡನ್ನು ಒಟ್ಟೊಟ್ಟಿಗೆ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಈಗ ನಿನ್ನಲ್ಲಿಲ್ಲ ಮಗ. ಈಗ ಇಲ್ವಾ? ಒಂದರಲ್ಲಿ ಅಭ್ಯಾಸವಾಗಿ ಪಳಗಲಿ, ಆದೀತು. ಆಮೇಲೆ ಎರಡು ಜೊತೆ ಸೇರಿಸಿ ನಿನ್ನ ತಪ್ಪು. ಇದೆಲ್ಲ ನಿಮ್ಮ ಅನುಭವ. ನನಗೆ ದಾರಿ ಏರಿ. ಆದೀತು. ಅಣ್ಣ, ಎಲ್ಲಿ ಹೋದಣ್ಣ ಅವ? ಓಡಿದಂತ ಇಲ್ಲ. ಅವ ಸೋತು ಹೋದ. ಅವ ಇರ್ಬೇಕಾದಲ್ಲೇ ಇದ್ದಾನೆ. ನೀನು ಎಲ್ಲಿಗೆ ಬಾಣ ಬಿಟ್ಟಿದ್ದಂತ ನನ್ನ ಒಂದು ಮರ್ಯಾದೆ ಮೇಲೆ ಯಾರ್ಯಾರ ಕೈಕಾಲ ತೆಗೀತೀರೋ ಮಗು. ಯಾಕೆ ಗುರುಗಳೇ? ಅದಕ್ಕೆ ಹೇಳೋದು, ಕಲಿಯುವ ಹೊತ್ತಿನಲ್ಲಿ ಕಲಿಬೇಕು. ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಕಿವಿಗೆ ಕೈ ಇಟ್ಟು ಮಾತನಾಡ್ತಾ ಇರುವುದಲ್ಲ. ಮಾತಾಡುವುದು ಇನ್ನೊಬ್ಬರ ಬಗ್ಗೆ. ಅದೆಲ್ಲ ಬೇಡ ನಿಮ್ಮ ಇನ್ನೊಬ್ಬರ ಮತ್ತೆ ನಮಗೆ ಅಷ್ಟು ಬುದ್ಧಿ ಉಂಟು. ನಾವು ಅಲ್ಲಿ ಕೂತ್ಕೊಂಡ್ರು ಕಲಿತಾ ಇರ್ತೇವೆ. ಮತ್ತೆ
ಆಗಲಿ ನೀನು ಸಿದ್ಧನಾಗಬೇಕು. ಹೌದಾ? ಭವಿಷ್ಯತ್ತಿನಲ್ಲಿ ಒಳ್ಳೆ ಲಕ್ಷಣ ಉಂಟು. ಆದಿತ್ಯ ಗುರುಗಳೇ, ಆದಿತ್ಯ ಆಗ್ಲಿ ಅದಿತ್ತು ತಿಳ್ಕೊಡು. ಶಾಸನ ಕಿವಿಯಲ್ಲಿ ಒಳ್ಳೆದಾಗಿದೆ ಮಗು. ಮದುವೆಯ ಖರ್ಚೆಲ್ಲವನ್ನು ಚಪ್ಪರಕ್ಕೆ ಹಾಕಿದ್ದಿ ಮಗು. ಎಲ್ಲಿ ಗುರುಗಳ ಎಲ್ಲಿ ಯಾರು ಮಾಡದ್ದನ್ನು ನನ್ನ ತಮ್ಮ ಮಾಡಿದ್ದಾನೆ. ಅವನಿಗೆ ಒಂದು ಕುಡಿಸುವೆ, ಕುಡಿದ್ರೆ ಅವನಿಗೆ ಹಿಡಿತ ಸಿಗ್ತದೆ. ಕುಡಿಸಿ ಕುಡಿಸಿಯೇ ಹಾಳು ಮಾಡಿದ್ದು. ಅದು ನೀನು ಹೇಳಬೇಕು. ಹೀಗೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಯಾರು ಹೇಳಿಕೊಡ್ಬೇಕು ಅಂತ ಇಲ್ಲ, ಗುಟ್ಟಿನಲ್ಲಿ ಹೋಗಿ ತಿಂತೀನಿ. ಗುಳಿಗೆ ಕೊಡ್ಬೇಕಿತ್ತು, ಆಮೇಲೆ ನೀರು ಸರಿಯಾಗಿ ನಿನ್ನ ತಲೆಗೆ ತೊಳಿತೇನೆ. ನಾಟಿಂದ ಇಲ್ಲವ ನನ್ನ ತಮ್ಮ ಮಾತಾಡುವಾಗ ಯಾರಾದ್ರೂ ಮಾತಾಡ್ತಾರೆ ಜಾಗ್ರತೆ. ಗುರುಗಳ ದುಶ್ಯಾಸನ, ಓ ಮಾತಾಡ್ಲಿಕ್ಕೆ ಬಿಡಬೇಡಿ. ಕ್ರಮ ಉಂಟು. ಯಾವ ಪ್ರಸಂಗದಲ್ಲೂ ಅವರನ್ನು ಮಾತನಾಡ್ಲಿಕ್ಕೆ ಬಿಡದಿದ್ರೆ ಅವರಿಗೆ ಸಂಬಳ ಕೊಡಬೇಕು. ಗುರುಗಳೇ, ಒಂದು ಕ್ರಮ ಉಂಟು. ಯಾರು ಮೈರಾವಣ ಕಾಳಗಲ್ಲ ಮಗು. ಪವಿತ್ರ ಪಾದಗಳಿಗೆ ವೀರ ದುಶ್ಯಾಸನ ಸಾಷ್ಟಾಂಗ ಪ್ರಣಾಮಗಳು. ಆಗಲಿ. ಸಾಷ್ಟಾಂಗ ಅಂದ್ರೆ ಬೀಳಬೇಕು. ಆಯ್ತಲ್ಲ, ಸಮಾಧಾನ ಅಲ್ಲ. ಭವಿಷ್ಯತ್ತಿನಲ್ಲಿ ಹೀಗೆ ಬೀಳುವ. ನಿಮ್ಮ ಆಶೀರ್ವಾದ ಅಪ್ಪ. ಮಾಡಬೇಡ, ಅದು ಹಟ್ಟಿಯಿಂದ ಬಿಟ್ಟದ್ದಲ್ಲ. ಎಲ್ಲಿ ಕಾಣುವುದು? ನಿಮ್ಮ ಪಾದಗಳಿಗೂ ಅಡ್ಡ ಬಿದ್ದಿದ್ದೇನೆ. ಗುರುಗಳು ಕೃಪಾಚಾರಿ. ಅದೇ ನನ್ನ ಕೃಪಾಚಾರ್ಯ ಗುರುಗಳೇ ಅಂತ ಹೇಳಿದ್ದು. ಯಪ್ಪ ನಿನ್ನ ಅಪ್ಪ ಈಗ ಅವರಿಗೆ ಕಣ್ಣು ಮಾತ್ರ ಕಾಣುವುದಿಲ್ಲ. ನಿಮಗೂ ವಂದಿಸಿಕೊಂಡಿದ್ದೇನೆ ಗುರುಗಳೇ. ನಿಮ್ಮ ಪವಿತ್ರ ಪಾದಗಳಿಗೆ ಇದು ನನ್ನ ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ದೇವರಿಗೆ ಒಳ್ಳೇದು ಮಾಡುವ ಮನಸ್ಸಿದ್ರೆ ಮಾಡ್ಲಿ ಮಗು. ಅಣ್ಣ ನಮಸ್ಕಾರ. ನನ್ನ ಆಶೀರ್ವಾದ ನಿರಂತರವಾಗಿ ಅದು ಬೇಕೇ ಬೇಕು ನಿನ್ನ ಮೇಲೆ. ಇವನನ್ನೇ ಆದರ್ಶ ಹಿಡಿದುಕೊ ಮಗು, ಬದುಕುವುದು. ಆದಿತ್ತು ಗುರುಗಳೇ, ನೋಡದೆ ಅಂತಾದ್ರೆ ಆಶ್ಚರ್ಯ, ಪರಮಾಶ್ಚರ್ಯ. ಬೆಳಗ್ಗೆ ಎದ್ದ ಕೂಡಲೇ ನಿತ್ಯ ಮಾಡುವಂತಹ ಕಾರ್ಯವನ್ನು ಮುಗಿಸಿಕೊಂಡು ವಿಶ್ರಾಂತಿಯನ್ನು ಪಡೆದಿರುವಂತಹ ವೇಳೆಗೆ ಚಾರಕನೊಬ್ಬ ಆಡಿದಂತಹ ಮಾತು. ನೀನು ಮಾತು ಉದ್ದಾಗಬೇಕು ಅಂತ ಹೇಳುವುದು ಅಲ್ಲ. ಇಲ್ಲ, ನನಗೆ ಮಾತಾಡ್ಲೇಬೇಕು. ಇದು ಕಾಲಮಿತಿ ತಮ್ಮ.
ತೊಂದರೆ ಇಲ್ಲ ಜಾಗ್ರತೆ. ಮಿತಿಯಲ್ಲೇ ಮುಗಿಸ್ತೇನೆ. ಸಮಯ ಬಿಡ್ಬೇಡ. ನಿಮ್ಮ ಕರೆಗೆ ಹೋಗೊಟ್ಟು ಪರೀಕ್ಷಾ ರಂಗ. ಪರೀಕ್ಷಾ ರಂಗಕ್ಕೆ ಬಂದವ ನಾನು. ನೀನು ಗೊತ್ತಿಲ್ಲದೆ ಯಾಕೆ ಬಂದದ್ದು? ನನಗೆ ಗೊತ್ತಿತ್ತು, ಅಣ್ಣನಿಗೆ ಗೊತ್ತುಂಟ ನೋಡಿದ್ದು ನಾನು. ನಮ್ಮವರು ಮಾತಾಡುವಾಗ ನಿನ್ನದೇ ಇರ್ತದ? ಮತ್ತೆ ಅವಳದೊಂದು ಬೇರೆ. ಯಾರು ಯಾರನ್ನು ಪರೀಕ್ಷೆ ಮಾಡುವುದು? ಎಲ್ಲರೂ ತಮ್ಮ ತಮ್ಮರಂತಹ ವಿದ್ಯೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ವೀರನಾಗಿರುವಂತಹ ನಾನು ದುಶ್ಯಾಸನ ಇದ್ದೇನೆ. ನನಗೊಂದು ಅವಕಾಶ ಸಿಗಬೇಕೆನ್ನುವ ಹಾಗೆ ಹಾಗಲಿಂದ ಕಾಯ್ತಾ ಇದ್ದೇನೆ. ಒಂದು ಅವಕಾಶ ಮಾಡಿಕೊಡಿ ಗುರುಗಳೇ. ನಿನ್ನ ಜೀವಮಾನ ಇಡೀ ಕಾಯುವುದೇ ಆಯ್ತು. ಏನು ಮಾಡುದು ಗುರುಗಳೇ? ಈಗ ಸಿಗ್ತದೆ. ಈಗ ಸಿಕ್ಕಿತಾರ? ಖಂಡಿತ. ಒಂದು ಅವಕಾಶ ನಿನಗೆ ಪ್ರತಿಸ್ಪರ್ಧಿಯಾಗಿ ಯಾರು? ಗುರುಗಳೇ ಸ್ವಲ್ಪ ಯೋಚನೆ ಮಾಡಬೇಕು. ನಾನಿದ್ದೇನೆ ನಾಡಿದ್ದೇನೆ ಎಂಬುದಾಗಿ ಬರುವುದಲ್ಲ. ಮುಂದೆ ನಿಂತವ ಯಾರು, ಮುಂದೆ ನಿಂತವರ ಯೋಗ್ಯತೆ ಏನು, ಮುಂದೆ ನಿಂತವರ ಸ್ಥಾನಮಾನ ಏನು ಎಲ್ಲವನ್ನು ಅರಿತುಕೊಂಡು ಆ ಬಳಿಕ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ನಿನ್ನ ಯೋಗ್ಯತೆಗೆ ನಾನು ಸಾಕು. ತಮ್ಮ ಓ ತಮ್ಮ, ಅದಕ್ಕೊಂದು ಕಾರಣ ಉಂಟು. ಏನನ್ನ? ನಮ್ಮಲ್ಲಿ 100 ಉಂಟು, ಅವರಲ್ಲಿ 5 ಉಂಟು. ಅದೇ ಸಮಸ್ಯೆ ಆಗಿ ಹೋದದು. ನಮ್ಮಲ್ಲಿ 100 ಖಾಲಿ ಆಗಬೇಕು ಅಂತ ಆದ್ರೆ ಅದರಲ್ಲೇ 5 ತಿರುಗಿಸಿ ಕೊಡ್ಬೇಕಷ್ಟೇ. ಬೇರೆ ಉಪಾಯ ಇಲ್ಲ. ಈಗ ಅವನಿಗೆ 5 ಉಳಿತದೆ. ಹಾಗೆ ಅವನಿಗೆ ನಿನ್ನಲ್ಲಿ ಪ್ರದರ್ಶಿಸುವುದಕ್ಕೋ ಹೊಡೆಯುವುದಕ್ಕೋ ಸಾಧ್ಯ ಇಲ್ಲ ಅಂತಲ್ಲ. ಒಬ್ಬನಿಗೆ ಹೊಡಿಬೇಕು ಅಂತ ಇದ್ರೆ ಕಂಬ ಹಿಡ್ಕೊಂಡು ಹೋಗ್ತಾರ? ಬೇಡ ಬೇಡ ಬೇಡ, ಬೆತ್ತ ಹಿಡ್ಕೊಂಡು ಹೋಗುದಲ್ಲ. ಸಾಕಾಗ್ತದ ಅದು. ನೀವು ನಿನಗೆ ಅದು ಸಾಕು. ಅಲ್ಲ ನನಗೆ ಸಾಕು, ಮತ್ತೆಂತ ಮಾಡುದು? ಮತ್ತೆ ನೀವು ಹೇಳಿದ ಮೇಲೆ ಮುಗೀತು ಗುರುಗಳೇ. ನಿನಗೆ ಅದು ಸಾಕು. ನನಗೊಂದು ಕೊಡಿ ಅಂತದ್ದು. ಏನು ಬೇಕು? ಏನಾದ್ರು ಕೊಡಿ ಗುರುಗಳೇ. 4 ಪೆಟ್ಟು ಕೊಡಿ ಗುರುಗಳೇ. ಕತ್ತಿ ಆದಿತ್ತು ನನಗೆ. ಅವನಿಗೆ ಇಂಥದ್ದೇ ಬೇಕು ಅಂತ ಇಲ್ಲ, ಮತ್ತೆ ಸಿಕ್ಕಿದ್ದನ್ನು ತಗೊಳ್ತಾನೆ. ನನಗೆ ಕತ್ತಿ ಕಾಣದಂತ ಹೇಳಿದ್ರೆ ಬಹಳ ಪ್ರೀತಿ. ಮತ್ತೆ ಹಾಗೆ ನನಗೆ ಕತ್ತಿ, ನಿನಗೆ ಕತ್ತಿಗೆ ಕತ್ತಿ. ಹೌದಾ? ಅದಕ್ಕೆ ಎಲ್ಲ ಸಿದ್ಧಪಡಿಸಿ ಅದನ್ನು ನನ್ನ ಕೈ ಚಾಲಕ ಅಂತ ಹೇಳಿದ್ರೆ ಹಾಗೆ ಯಾವ ತಲೆಗದು ಬಿತ್ತ ಕತ್ತಿ. ನಾನು ಅದು ಕತ್ತಿಯಲ್ಲುಂಟು. ಕತ್ತಿ ಸಭೆಗೆ ಮತ್ತಿದೆ ಅಂತದ್ದು ಅದು ಬೇರೆ ಗುರುಗಳೇ. ವಿಷಯ ಬೇರೆ ಏನೂ ಅಲ್ಲ. ನಾನು ಅವಸರಕ್ಕೆ ಹೊರಟು ಬಂದ. ಅಮ್ಮ ಹೇಳಿದ್ರು ಮಗ ಸ್ವಲ್ಪ ಊಟ ಮಾಡಿ ಹೋಗು ಎನ್ನುವ ಹಾಗೆ. ಅವಳಿಗೂ ಗೊತ್ತುಂಟು ನೀನು ತಿನ್ಲಿಕ್ಕೆ ಹುಟ್ಟಿದವ ಅಂತ. ಏನೋ ಯಾವುದು ತುಪ್ಪದಲ್ಲಿ ಅನ್ನವನ್ನು ಬೆರೆಸಿಕೊಟ್ಟು ತುಪ್ಪದಲ್ಲಿ ಊಟ ಮಾಡಿ ಬಂದ. ಕೈ ತೊಡಿದಕ್ಕೆ ಮರೆತು ಹೋಯ್ತು. ತುಪ್ಪದ ಕಸೆ ಕೈಯಲ್ಲಿತ್ತ, ಕತ್ತಿ ಜಾರಿತು ಅಷ್ಟೇ. ಅದಕ್ಕೆ ಊಟ ಮಾಡಿದ ಮೇಲೆ ಕೈ ತೊಳ್ಕೊಂಡು ಬರ್ಬೇಕು. ಅವನ ಬಾಯಿಗಿಡಬೇಕು. ನೀನೊಬ್ಬ ಅಸ್ಥಿಪ್ರಿಯ, ಆದ್ದರಿಂದ ಅಸ್ಥಿಪ್ರಿಯ. ನೀವೆಷ್ಟು ಕಲಿಸಿದ್ದೀರಿ ಎನ್ನುವುದಲ್ಲ, ನಾವೆಷ್ಟು ಕಲಿಸಿದ್ದೇವೆ ಎನ್ನುವುದು. ಯಾಕೆ? ನೀವು ಸಕಲ ವಿದ್ಯೆಯನ್ನು ಕಲಿಸಿದ್ದೀರಿ. ನಮಗೆ ಆಸಕ್ತಿ ಯಾವುದರಲ್ಲಿ? ಗದಾ ಯುದ್ಧದಲ್ಲಿ, ಮಲ್ಲ ಯುದ್ಧದಲ್ಲಿ ಇದರಲ್ಲೇ ಆಸಕ್ತಿ ಇದ್ದ ಕಾರಣ ಬಿಲ್ವಿದ್ಯೆ ಪ್ರಯೋಗ ಆಗುವಾಗ, ಕತ್ತಿ ವರಸೆ ಎಲ್ಲ ಆಗುವಾಗ ನಾ ಸುಮ್ಮನಿದ್ದದ್ದು ಅದಕ್ಕೆ. ನಮ್ಮ ಸರದಿ ಯಾವಾಗ ಬರ್ತದೆ? ಇನ್ನೇನು ಎಲ್ಲವರ ಪರೀಕ್ಷೆಯು ಮುಗಿಯುತ್ತಾ ಬಂತು.
ನನಗೆ ಅವಕಾಶ ಸಿಗುವುದಿಲ್ವೋ ಎನ್ನುವ ಹಾಗೆ ಎದ್ದೆ, ಗದೆಯನ್ನು ತಿರುಹುತ್ತಾ ಬಂದಿದ್ದೇನೆ. ಗುರುಗಳೇ, ನಿಮ್ಮ ಮುಖೇನವಾಗಿ ಒಂದು ಮಾತನ್ನು ಕೇಳ್ತೇನೆ. ತುಂಬಿದ ಸಭೆಯಲ್ಲಿ ನನ್ನ ಜೊತೆಯಲ್ಲಿ ಗದಾ ಯುದ್ಧವನ್ನು ಮಾಡುವಂತಹ ಸಾಮರ್ಥ್ಯ ಉಳ್ಳವ ಯಾರಾದ್ರೂ ಇದ್ರೆ ಬರ್ಲಿ ಸಭೆ. ಯಾವತ್ತೂ ಕೂಡ ನೀವು ವಿದ್ಯೆಯನ್ನು ಕಲಿಸುವಾಗ ವಿನಮ್ರತೆಯಿಂದ ಕಲಿತವರು ನಾವು, ವಿನಯದಿಂದ ಕಲಿತವರು ನಾವು. ಆದರೆ ನಮ್ಮ ಪರೀಕ್ಷೆ ಯಾವಾಗ ಬರುತ್ತದೆ ಎನ್ನುವ ಹಾಗೆ ಅವಕಾಶಕ್ಕಾಗಿ ಕಾಯುತ್ತಾ ಇದ್ದವರು. ಆದರೆ ಅವಕಾಶ ಈಗ ಕೂಡಿ ಬಂದಿದೆ. ಹೇಗೆ? ನಾನು ಕೂಡ ಕಾಯುತ್ತಾ ಇದ್ದೆ. ಕಾರಣವಿಷ್ಟೇ, ಸದಾ ಕಾಲವೂ ಕೂಡ ಮಾತ್ಸರ್ಯದಿಂದಲೇ ಬೆಳೆಯುತ್ತಾ ಇದ್ದವರು ಅವರು. ನಮ್ಮನ್ನು ಯಾವಾಗ ನೋಡಿದರೂ ಕೂಡ ದಂಜಿನಿಂದ ಮಾತ್ಸರ್ಯದಿಂದ ಮಾತಾಡಿಸುವವರು. ನಮ್ಮ ಏಳಿಗೆಯನ್ನು ಕಂಡ್ರೆ ಅವರಿಗೆ ಆಗುತ್ತಾ ಇರಲಿಲ್ಲ, ಈಗಲೂ ಆಗುವುದಿಲ್ಲ. ಅವನಿಗೆ ಏರಿದಂತಹ ಪಿತ್ತವನ್ನು ಇಳಿಸದೇ ಇದ್ರೆ ನಾನು ಭೀಮನೇ ಅಲ್ಲ ಗುರುಗಳೇ. ನಿನಗೆ ಪ್ರತಿಸ್ಪರ್ಧಿಯಾಗಿ ಭೀಮನಿದ್ದಾನೆ. ನಾನು ಅವ ಆಯ್ಕೆ ಮಾಡಿಕೊಂಡದ್ದಲ್ಲ, ನಾನು ಅದಕ್ಕೆ ಕರೆದದ್ದು. ಯಾರಾದ್ರೂ ಇದ್ರೆ ಬರ್ಲಿ ಅಂತ. ಯಾಕೆ? ನನ್ನ ಆಯ್ಕೆಯೇ ಭೀಮಸೇನ. ಇವತ್ತು ಪರೀಕ್ಷಾ ರಂಗದಲ್ಲಿ ಎರಡರಲ್ಲಿ ಒಂದಾಗ್ತದೆ. ಏನಾದ್ರೂ ನಾನಿದ್ದೇನೆ. ಇರುವರು ಕೂಡ ಗದಾಯುದ್ಧ ಪ್ರವೀಣರೇ. ಆದ್ದರಿಂದ ಈಗ ನಮಗೆ ಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದೇನೆ. ಒಂದು ಆಶೀರ್ವಾದ ಎಲ್ಲಿ ಅದು ಕಾಡಿನಲ್ಲಿ ಗೆದ್ದೆಗಣ ಸುತ್ತಿಂದಾಗಿ ಅಲ್ವಾ? ಗದಾಯುದ್ಧದಲ್ಲಿ ಸಮ ಪ್ರಮಾಣದಲ್ಲಿ ಯುದ್ಧವನ್ನು ಮಾಡಿದವರು ನೀವು. ಸಮಬಲರೇ ಹೌದು. ಆದರೆ ಇದು ವೈಷಮ್ಯವನ್ನು ತುಂಬಿಕೊಳ್ಳುವುದಕ್ಕಾಗುವಂತಹ ಕ್ರೀಡೆಯಲ್ಲ, ಪ್ರತಿಭೆಯನ್ನು ಪ್ರಕಟಪಡಿಸುವಂತಹ ಕ್ರೀಡೆ ಇದು. ನಿಮ್ಮ ಸ್ಥಾನದಲ್ಲಿ ಆಯ್ತಾ? ಆರ್ಯಾವರ್ತದಲ್ಲಿ ಯಾರೆಲ್ಲರೂ ಕೂಡ ಜ್ಞಾನವನ್ನು ಸಂಪಾದಿಸಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಅಂಥವರಿಗೆ ಅವಕಾಶ ಲಭ್ಯವಾಗುವ ಹಸ್ತಿನೆಯ ಮಂದಿರಲ್ಲಿ ನಡೆಯುತ್ತಿರುವಂತಹ
ಗುರುಮಠದಲ್ಲಿ ಪರೀಕ್ಷಾ ರಂಗ ಎನ್ನುವುದು ನೇರ್ಪುಗೊಂಡ ವಿಷಯ. ನಮಗೂ ಸಂತೋಷವೇ. ತಾವಿಗೆ ಬಿದ್ದ ಚೆಂಡನ್ನು ಮೇಲಕ್ಕೆತ್ತುವುದರ ಮೂಲಕವಾಗಿ ಗುರುವಾಗಿ ಒದಗಿ ಬಂದ ದ್ರೋಣರು ನಮ್ಮ ಬದುಕನ್ನು ಕೂಡ ಮೇಲೆತ್ತುತ್ತಾ ಇದ್ದಾರೆ ಎನ್ನುವ ಭಾವ ನಮಗುಂಟು. ಇಲ್ಲಿ ನಡೆದ ಪರೀಕ್ಷಾ ರಂಗದಲ್ಲಿಯೂ ಹಾಗೆ ಹಣಾಹಣಿ ಮುಷ್ಟಾಮುಷ್ಟಿಯೇ ಹೋರಾಟ ನಡೆಯಿತು. ತಮ್ಮದಾದ ಚಾಕಚಕ್ಯತೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. 105 ಮಕ್ಕಳಲ್ಲಿ 104 ಮಂದಿಗಳು ಕೂಡ ಹೋರಾಟ ಮಾಡಿ ತಮ್ಮದಾದ ವಿಚಾರವನ್ನು ತೋರಿಸಿದ್ರೆ ಅರ್ಜುನನಿಗೊಂದು ಅವಕಾಶ ಲಭ್ಯವಾಗದೆ ಹೋಯಿತಲ್ಲ. ಯಾಕೆ ಹೀಗೆ ಮಾಡಿದ್ರು ಗೊತ್ತಿಲ್ಲ. ಅದಕ್ಕಾಗಿ ಗುರುಗಳಲ್ಲೇ ಒಂದು ಮಾತು ಕೇಳಬೇಕು. ಗುರುಗಳೇ, ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಬೇಕಾದ ಶಹಬಾಷ್ಗಿರಿಯನ್ನೆಲ್ಲ ತೆಗೆದುಕೊಳ್ಳುತ್ತಾ ಇದ್ದಾರೆ. ಅವರೆಲ್ಲವರನ್ನು ಕಾಡುತ್ತಾ ಇದ್ದ ಹಾಗೆ ನಾನು ಮತ್ತೆ ಮತ್ತೆ ಹಿಂದಕ್ಕೆ ಸರಿಯಬೇಕಾಯಿತೇ ಹೊರತು ನನಗೊಂದು ಅವಕಾಶ ಲಭ್ಯವಾಗದೆ ಹೋಯಿತಲ್ಲ. ಹಾಗಾಗಿ ಯಾಕೆ ಹೀಗೆ ಅಂತ ಕೇಳಬಹುದೇ? ಪರೀಕ್ಷಾ ರಂಗ ಅಂದ ಮೇಲೆ ಎಲ್ಲರಿಗೂ ಅದು ಸ್ಪರ್ಧಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲೇಬೇಕು. ನಿನಗೆ ಅವಕಾಶ ಇಲ್ಲ ಅಂತ ಯಾರು ಹೇಳಿದ್ದು? ಮತ್ತೆ ಅವಕಾಶ ಇದೆ, ಆದರೆ ಪ್ರದರ್ಶನ ಅವರ ಹಾಗಲ್ಲ. ಮತ್ತೆ ಪ್ರದರ್ಶನದಲ್ಲಿ ವೈವಿಧ್ಯತೆ ಇದೆ. ನಾನೇನನ್ನು ಹೇಳ್ತೇನೋ ಅದನ್ನು ನೀನು ಮಾಡಿ ತೋರಿಸಬೇಕು. ಓಹೋ, ನೀವು ಹೇಳಿದ್ದನ್ನು ನಾ ಮಾಡಬೇಕು. ಹೌದು. ಕಾಲಿನಲ್ಲಿ ತೋರಿಸಿದ್ರೆ ತಲೆಯಲ್ಲಿ ಹೊತ್ತು ನಡೆಯುವವನು ನಾನು. ಏನಾಗಬೇಕು ನೋಡಲ್ಲಿ. ಏನು ಗುರುಗಳೇ? ಮರ ಒಂದು ಕಾಣ್ತಾ ಇದೆಯೋ? ಯಾರಿಗಾದ್ರೂ ಮರ ಕಾಣ್ತದೇನೋ? ಒಂದು ಮರ ಕಾಣ್ತದೆ. ಯಾವ ಮರ? ಮಾವಿನ ಮರ. ಇಷ್ಟು ಬೇಗ ಖಂಡಿತಲ್ಲ ನಿನಗೆ. ಮಾವಿನ ಹಣ್ಣುಂಟು ಎಷ್ಟು ಅದರಲ್ಲಿ? ಕೊಯ್ದು ತಿನ್ಬೇಕು. ಕುಮಾರ, ಗುರುಗಳೇ, ಮಧ್ಯದಲ್ಲೊಂದು ಪಕ್ಷಿ ಇದೆ. ಗೋಚರವಾಗ್ತದ? ಗುರುಗಳೇ, ಪಕ್ಷಿ ನನಗೆ ಗೋಚರವಾಗುತ್ತಾ ಇಲ್ಲ. ಅಕ್ಷಿಯೊಂದು ನನ್ನನ್ನೇ ದಿಟ್ಟಿಸಿ ನೋಡುವ ಹಾಗೆ ಕಾಣುತ್ತಾ ಇದೆ. ಆ ಅಕ್ಷಿಯನ್ನೇ ಗುರಿಯನ್ನಾಗಿಸಿ ಬಾಣ ಪ್ರಯೋಗಿಸು. ಅಷ್ಟೇ ತಾನೆ? ಇದು ಅದು ನನ್ನ ತಮ್ಮ ಅಂತಂದ್ರೆ ಅಣ್ಣ, ನನ್ನ ಹತ್ರ ಕೇಳಲಿಲ್ಲ. ಹಕ್ಕಿಯ ಕಣ್ಣಲು ಮತ್ತೆ ನೋಡಲ್ಲಿ ಏನು ಗುರುಗಳೇ? ಗಿರಗಿರನೆ ತಿರುಗಿಸುವಂತಹ ಕೋಡುಗಳುಳ್ಳ ವೃಷಭ. ಆ ವೃಷಭ ತಿರುಗುತ್ತಾ ಇದೆ, ಕೋಡುಗಳು. ಅದರ ಮಧ್ಯದಲ್ಲಿ ಬಾಣ ಪ್ರಯೋಗ. ಅಷ್ಟೇ ತಾನೆ? ಇದು ಶರವೊಂದನ್ನು ತೆಗೆದಿದ್ದಾರೆ, ಕೋಡುಗಳ ಮಧ್ಯಕ್ಕೆ ಈಗ ಪ್ರಯೋಗಿಸ್ತೇನೆ. ನಾನು ಬಿಡ್ತಿದ್ದೆ, ಹೇಳಲಿಲ್ಲ. ಇನ್ನೊಂದು ಪ್ರಯೋಗ ಇದೆ. ಕಟಾಹದಲ್ಲಿ ತೈಲ ಕುದಿಯುತ್ತಾ ಇದೆ, ಮೇಲಿದೆ ಮತ್ಸ್ಯ. ಆ ಯಂತ್ರದಲ್ಲಿ ತಿರುಗುತ್ತಿರುವಂತಹ ಮೀನಿನ ಕಣ್ಣಿಗೆ ಬಾಣ ಪ್ರಯೋಗ. ತೈಲ ನೋಡಿ ಬಿಡಬೇಕು ತಾನೆ? ತೈಲವನ್ನು ನೋಡಿ ಮೇಲೆ. ಹೌದಲ್ಲ? ಇದು ತೈಲವನ್ನೇ ನೋಡ್ತಾ ಇದ್ದೇನೆ, ಶರಸಂಧಾನ ಮಾಡಿದ್ದೇನೆ. ಮೇಲಿರುವ ಮತ್ಸ್ಯದ ಕಣ್ಣನ್ನು ಭೇದಿಸಿ. ಗುರುಗಳೇ, ನೀವು ಸ್ವಲ್ಪ ಭೇದ ಭಾವ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಮಗು. ಯಾಕಂದ್ರೆ ಈ ಎಣ್ಣೆಯದ್ದೆಲ್ಲ ವಿಷಯ ಪ್ರಥಮತವಾಗಿ ನನ್ನಲ್ಲಿ ಹೇಳಬೇಕಿತ್ತು. ನೀವು ಹೇಳದೆ ಒಟ್ಟಾರೆ ತೀರ್ಮಾನ ತಗೊಳ್ಳಿಕ್ಕೆ ಆಗುದಿಲ್ಲಲ್ಲ ಮಗು. ಓ, ನಿನ್ನ ಬಗ್ಗೆ ತುಂಬಾ ಭರವಸೆ ಇಟ್ಟುಕೊಂಡಿದ್ದೇನೆ ಮಗು. ಆದ್ದರಿಂದ ಭವಿಷ್ಯತ್ತಿನಲ್ಲಿ ಒಳ್ಳೆದಾಗಬೇಕನ್ನೋ ದೃಷ್ಟಿಯಿಂದಲೇ ಎಣ್ಣೆಯಿಂದ ಸ್ವಲ್ಪ ನಿನ್ನನ್ನು ದೂರ ಇಟ್ಟಿದ್ದೇನೆ. ಹಾಗಾದ್ರೆ ನನ್ನ ಏಳಿಗೆಗೆ ನಿನ್ನ ಜೀವಮಾನಕ್ಕೆ ಇನ್ನು ಎಣ್ಣೆಯ ವಿಷಯ ತೆಗೆಯಬೇಡ. ಬೇಡಲ್ಲ? ಅಲ್ಲ ಗುರುಗಳೇ, ನನ್ನಲ್ಲಾದ್ರೂ ಒಂದು ಹೇಳ್ಬೋದಿತ್ತು ಎಣ್ಣೆಯಲ್ಲಿ ಮೀನುಂಟು ಅಂತ. ನಿನ್ನಲ್ಲಿ ಹೇಳಬಹುದಿತ್ತು. ನೀನು ಅಸ್ಥಿಪ್ರಿಯನಲ್ವಾ? ನೀನು ಎಲುಬೇ ತಿನ್ನುವುದಲ್ಲ, ಮಾಂಸ ತಿಂತೀಯ ಮಗು. ಆಯ್ತು ಗುರುಗಳೇ, ನನಗೆ ಅದೇ ಸಾಕು. ಸಾಲದ ಮಗು. ಮತ್ತೆ ಮಂತ್ರಾಸ್ತ್ರಗಳ ಪ್ರಯೋಗವಾಗಬೇಕು. ಅದನ್ನು ಜ್ಞಾಪಿಸುತ್ತಾ ಪ್ರಯೋಗಿಸು. ಗುರುಗಳೇ, ನೀವೇ ಕಲಿಸಿಕೊಟ್ಟಂತಹ ವಿದ್ಯೆ ಶ್ರದ್ಧೆಯಿಂದಲೇ ಮಾಡಿದ್ದಾದ್ರೆ ಅದೇ ಜ್ಞಾನವಾಗಿ ಪ್ರವರ್ತಿಸುತ್ತದೆ ಎನ್ನುವ ಭಾವ ನನಗುಂಟು. ನಿಮ್ಮ ಅನುಗ್ರಹ ನನಗುಂಟು ಅಂತಾದ್ರೆ ಕಲಿತ ವಿದ್ಯೆಯ ಬಲುಹಿನಿಂದ ಒಂದೊಂದೇ ಮಂತ್ರಾಸ್ತ್ರಗಳ ಪ್ರಯೋಗ ಅಥವಾ ಉಪಸಂಹಾರವನ್ನು ಮಾಡ್ತೇನೆ. ಮೊದಲಾಗಿ ಪ್ರಯೋಗಿಸ್ತಾ ಇದ್ದೇನೆ. ಇದು ಅಗ್ನಿ ಮಾತ್ರವೇ ಅಲ್ಲ, ಅಗ್ನಿಯನ್ನು ನಂದಿಸುವುದಕ್ಕೆ ಬೇಕಾದ ವರುಣಾಸ್ತ್ರವನ್ನು, ವರುಣನನ್ನು ತಡೆಯುವುದಕ್ಕೆ ಬೇಕಾಗಿ ವಾಯುವಾಸ್ತ್ರವನ್ನು, ಇದು ವಾಯುವನ್ನು ನಿರ್ಬಂಧಿಸುವುದಕ್ಕೆ ಬೇಕಾಗಿ ಪರ್ವತಾಸ್ತ್ರ, ಪರ್ವತವನ್ನು ಕೊರೆಯುವುದಕ್ಕಾಗಿ ಇದು ವಜ್ರ, ವಜ್ರವನ್ನು ಬದಿಗೆತ್ತುವುದಕ್ಕೆ ಬೇಕಾಗಿ ಇದು ಇಂದ್ರಾಸ್ತ್ರ, ಇಂದ್ರನನ್ನು ಶಮನಗೊಳಿಸುವುದಕ್ಕೆ ಇದು ಶಕ್ತಿ. ಮಾಡಿದನು ಶ್ರೀಕಾರವನೂತ ಮೂಡು ಸೂರ್ಯನ ತೇಜದಿಂದಲೇ ಓಡಿ ಸರ್ವರು
ಬೆರಗು ಮಾಡುತ್ತಿರೇ ಕಲಶ ಭವನಿಂದ ಮೆಚ್ಚಿದೆ ಬಲಿರೆ ಮೆಚ್ಚಿದೆ ನಾವು ಕಲಿತಂತಹ ವಿದ್ಯೆಯನ್ನು ನಮ್ಮವರು ಮೆಚ್ಚುವುದಲ್ಲ, ಲೋಕವೇ ಮೆಚ್ಚುವ ಹಾಗೆ ಪ್ರದರ್ಶಿಸಿದವ ನೀನು. ಇನ್ನು ಕೂಡಿದಂತಹ ಸಭಾಸದರೆಲ್ಲ ನಿಬ್ಬೆರಗಾಗಿ ನೋಡ್ತಾ ಇದ್ದಾರೆ. ಅಪ್ರತಿಮವಾದಂತಹ ಧನುರ್ವೇದದ ಅಂಗ ಉಪಂಗಗಳನ್ನು ನೀನು ಸರಿಯಾಗಿ ಅರ್ಥವಿಸಿಕೊಂಡವ. ನಿನ್ನಂತಹ ಬಿಲ್ಗಾರ ಮೂರು ಲೋಕದಲ್ಲೂ ಇಲ್ಲ. ಮೆಚ್ಚಿ ನಿನಗೆ ಬಿರುದನ್ನು ಕೊಡ್ತೇನೆ. ಪಾರ್ಥನೆ ಭುವನೈಕ ವೀರ, ಭುವನೈಕ ವೀರ, ಭುವನೈಕ ವೀರ. ಏನು ಹತ್ತಿರಾವತಿಯ ಸಭೆ ಅರಗುವವರೆಲ್ಲ ಕಲಿತಂತ ವಿದ್ಯೆಯನ್ನು ಪ್ರದರ್ಶನ ಮಾಡುವುದಕ್ಕೆ ನಿರ್ಮಾಣವಾದ ವೇದಿಕೆ. ತುಂಬಿದ ಸಭೆಯಲ್ಲಿ ಒಬ್ಬ ಪ್ರೇಕ್ಷಕನಾಗಿ ಕುಳಿತಿದ್ದವ ನಾನು, ವಸುಶೇನ ನಾಮಕ. ಇವರೆಲ್ಲ ಪ್ರದರ್ಶನವನ್ನು ಕಂಡು ಮನಸ್ಸಿನಲ್ಲಿ ಸಂತೋಷವನ್ನು ಅನುಭವಿಸಿದವ. ಆದ್ರೆ ಕೊನೆಗೆ ಗುರುಗಳೊಂದು ಮಾತು ಹೇಳಿದ್ರು, ಒಂದು ವಾಕ್ಯ, ಪಾರ್ಥ ನೀನೇ ಭುವನೈಕ ವೀರ. ಈ ವಾಕ್ಯ ಸರಿಯಾ? ಇದು ನನ್ನ ಮನದಲ್ಲಿ ಪ್ರಶ್ನಿಸ್ತಿದ್ದೆ. ಆದ್ರೆ ಏನ್ ಮಾಡುವ, ಸಭೆ ಅವರದ್ದು, ಜಾಗ ಅವರದ್ದು, ಜನ ಅವರದ್ದೇ. ಏನ್ ಮಾಡೋಣ? ಒಂದು ಅವಕಾಶ ಸಿಕ್ತಿದ್ರೆ ಇದಕ್ಕೆ ಉತ್ತರ ಕೊಡ್ತಿದ್ದೆ. ಆ ನಿಟ್ಟಿನಲ್ಲಿ ನೋಡೋ ಒಂದು ಪ್ರಯತ್ನ ಮಾಡ್ತೇನೆ. ವಿಶ್ವಾಚಾರ್ಯರ ಪಾದಗಳಿಗೆ ಪ್ರಣಾಮಗಳು. ಗುರು ದ್ರೋಣಾಚಾರ್ಯರಿಗೆ ವಂದಿಸಿಕೊಂಡಿದ್ದೇನೆ. ಕೃಪಾಚಾರ್ಯರಿಗೆ ನಮಿಸಿಕೊಂಡಿದ್ದೇನೆ. ಧೃತರಾಷ್ಟ್ರ ಭೂಪತಿಗಳು ನಮಸ್ಕರಿಸಿಕೊಂಡಿದ್ದೇನೆ. ಗುರುವರ್ಯ ಅರಗುವರೆಲ್ಲರೂ ನೀಡಿದಂತಹ ಪ್ರದರ್ಶನವನ್ನು ಕಂಡು ಸಭೆಯಲ್ಲಿದ್ದು ಸಂತೋಷವನ್ನು ಅನುಭವಿಸಿದವ ಈ ವಸುಶೇನನಿದ್ದಾನೆ. ಆದ್ರೆ ಅಲ್ಲಿಂದ ಎದ್ದು ವೇದಿಕೆಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು ಬಂದೆ ಮಗು? ಇವರೆಲ್ಲರ ಪ್ರದರ್ಶನವನ್ನು ಕಂಡ ಮೇಲೆ ನಾನು ಕೆಲವಷ್ಟು ವಿದ್ಯೆಯನ್ನು ಕಲಿತವನಿದ್ದೇನೆ. ಆ ವಿದ್ಯೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಈ ವೇದಿಕೆಯಲ್ಲಿ ನನಗೂ ಒಂದು ಅವಕಾಶ ಕೊಡಬೇಕು ಗುರುಗಳೇ. ಕುಮಾರ ಧಾರಾಳವಾಗಿ ಅಲ್ಲ ಕೊಡಬಹುದು ಅಂತ ಹೇಳಿದ್ದು ನಾವು. ಗುರು ಯಾರು? ನಾನು ನೀವೇ ಅಲ್ಲ ಕೇಳಿದ್ದು ಅಷ್ಟೇ. ಕುಮಾರ, ಮಾತಾಡುವಾಗ ವೇದಿಕೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವೊಂದನ್ನು ಕಂಡಾಗ ತಾತ್ಕಾಲಿಕವಾದಂತಹ ಸ್ಫೂರ್ತಿಗಳು ಕೆಲವು ಬಾರಿ ಮೂಡಿ ಬರ್ತದೆ ಮಗ. ಹೌದು, ಒಬ್ಬ ಒಳ್ಳೆ ಕುಣಿತಾನೆ ಅಂತಾದ್ರೆ ನನಗೂ ಹಾಗೆ ಕುಣಿಬೇಕು ಅಂತ ಮನಸ್ಸಾಗ್ತದೆ. ಅದಕ್ಕೆ ತಾತ್ಕಾಲಿಕ ಸ್ಫೂರ್ತಿ ಅಂತ ಹೆಸರು. ಆ ಕುಣಿದವನಷ್ಟು ನೋಡಿದವನಿಗೆ ಸ್ಫೂರ್ತಿ ಬಂದವನಿಗೆ ಕುಣಿಲಿಕ್ಕಾಗುವುದಿಲ್ಲ. ಹಾಗೆಂದು ತನ್ನಲ್ಲಿ ಪಾಂಡಿತ್ಯ ಇದೆ ಅಂತ ಆದ್ರೆ ಪ್ರದರ್ಶಿಸುವುದಕ್ಕೆ ಏನು ಅವಕಾಶ ಇಲ್ಲ ಅಂತ ಇಲ್ಲ. ನಿಮ್ಮ ಅನುಮತಿ ಬೇಕಲ್ಲ ಬಾವ. ಹುಡುಗ ಅವಕಾಶ ಕೇಳ್ತಾನೆ. ಅವಕಾಶ ಅವರಲ್ಲಿ ಅಂತದ್ದು ಕೇಳುದು. ಹುಡುಗರಿಗೆ ಅವಕಾಶ ಕೊಡಬೇಕಾದ್ರು ನಮ್ಮ ಕರ್ತವ್ಯ. ನೀವು ನನ್ನ ಹತ್ರ ಮಾತಾಡಿದ್ದು ಅವನ ಹತ್ರ ಮಾತಾಡಿದ್ದಲ್ಲ. ನಿಮ್ಮ ಇಚ್ಛೆ ಹೇಗುಂಟ ಹಾಗೆ ಆಗ್ಲಿ ಮಗು. ಅವಕಾಶವನ್ನು ಬೇಡಿ ಬಂದವರಿಗೆ ಯಾವತ್ತು ಅವಕಾಶ ಇಲ್ಲ ಅಂತ ಹೇಳುವವರು ಹಸ್ತಿನಾವತಿಯವರಲ್ಲ. ನಮ್ಮ ಕೈ ಕೊಟ್ಟ ಕೈ ಮತ್ತೆ ಯಾವತ್ತೋ ಗೊತ್ತಾಗಿದೆ. ಆದ್ದರಿಂದ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಕಲ್ತಿದ್ರೆ ಪ್ರದರ್ಶಿಸಬಹುದು. ಏನ್ ಮಾಡ್ಬೇಕು ಅಂತ ಹೇಳಿ. ನೀನೇನು ಮಾಡ್ತೀನಿ ಅಂತ ಬೇಕಲ್ಲ. ಅರ್ಜುನ ಏನನ್ನು ಮಾಡಿದ್ದಾನ ಅದನ್ನೇ ನಾನು ಮಾಡ್ತೇನೆ. ಖಂಡಿತ ಖಂಡಿತ ಖಂಡಿತವೇ. ಪಕ್ಷಿಯ ಕಣ್ಣಿಗೆ ಬಾಣ ಬಿಡುವುದಕ್ಕೆ ಸಾಧ್ಯವೇ? ದೂರದ ವೃಕ್ಷದಲ್ಲಿರುವ ಪಕ್ಷಿಯ ಅಕ್ಷಿಗಳಿಗೆ ನೋಟವನ್ನು ಇರಿಸಿ ಸಾಯಕವನ್ನು ತೊಡಬೇಕೆ.
ನಿಮ್ಮ ಆಶೀರ್ವಾದ ಇರಲಿ ಗುರು. ಇರ್ಲಿ. ತಿರುಗುವಂತಹ ವೃಷಭಾದರ ಕೋಡಿನ ಮಧ್ಯದಲ್ಲಿ ಬಾಣ ಪ್ರಯೋಗ ಮಾಡುವ. ಅಷ್ಟೇ ಅಲ್ವಾ ಆದಿತ್ಯ ಗುರುಗಳೇ? ಕೊತಗತನೆ ಕುದಿಯುತ್ತಾ ಇದೆ ತೈಲ, ಮೇಲೆ ಕಟ್ಟಿದೆ ಮೀನು, ಅದರ ಕಣ್ಣಿಗೆ ಬಾಣ ಪ್ರಯೋಗ ಮಾಡು. ತೈಲವನ್ನು ನೋಡಿ. ತೈಲದ ಕೊಪ್ಪರಿಗೆಯಲ್ಲಿ ಇರುವಂತಹ ತೈಲದಲ್ಲಿ ದೃಷ್ಟಿಯನ್ನು ಇರಿಸಿ ಮೇಲೆ ಗರಗರನೆ ತಿರುಗುತ್ತಿರುವಂತಹ ಮತ್ಸ್ಯದ ಅಕ್ಷಿಗಳಿಗೆ ಬಾಣ ಪ್ರಯೋಗ ಮಾಡಬೇಕೆ ಆದಿತ್ಯ ಗುರುಗಳೇ? ಖಂಡಿತ. ಹೇಗೆ ಗುರುಗಳೇ? ಕಲ್ತಿದ್ದಿ ಗುಣಕ್ಕೆ ಮತ್ಸರ ಉಂಟು, ಆದ್ರೆ ಅವ ಅಷ್ಟೇ ಮಾಡಿದ್ದಲ್ಲ, ಮತ್ತೆ ಮಂತ್ರಾಸ್ತ್ರ ಪ್ರಯೋಗ ಮಾಡಿದ್ದ. ನಾನು ಮಾಡ್ತೇನೆ ಗುರುಗಳೇ. ಮಂತ್ರ ಗೊತ್ತುಂಟ ನಿನಗೆ? ಏನು ಗೊತ್ತಿಲ್ಲದೆ. ಹೌದಾ? ಕಲ್ತಿದ್ದೇನೆ ಗುರುಗಳೇ. ಮಂತ್ರಾಸ್ತ್ರ ಪ್ರಯೋಗ ಮಾಡ್ತೇನೆ. ಮಾಡು 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 ಮಾಡು. ಅವ ಏನು ಮಾಡಿದ್ದಾನೋ ಅದನ್ನು ಮಾಡು. ನಿಮ್ಮ ಆಶೀರ್ವಾದ ಗುರುಗಳೇ. ಇರ್ಲಿ ಇರ್ಲಿ ಇರ್ಲಿ. ಸರ್ವಪಕ್ಷಕರಾದಂತ ಅಗ್ನಿಯ ಪ್ರತಿನಿಧಿಯಾಗಿರುವಂತ ಇದು ಮೊದಲಿಗೆ ಅಗ್ನಿ ದಗದಗನೆ ಉರಿಯುತ್ತಿರುವಂತ ಅಗ್ನಿಯನ್ನು ನಂದಿಸುವುದಕ್ಕಾಗಿ ಇದು ವರುಣ ಬೀಳುತ್ತಿರುವಂತಹ ಮಳೆಯನ್ನು ತಡೆಯುವುದಕ್ಕಾಗಿ ಇದು ವಾಯು ವೇಗವಾಗಿ ಬೀಸುತ್ತಿರುವ ವಾಯುವನ್ನು ತಡೆಯುವುದಕ್ಕೆ ಇದು ಪರ್ವತ, ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿ ಇಂದ್ರ, ಪ್ರತಿಯಾಗಿ ಹಿಗ್ಗು ಮಾಡುವ ನೀನು ಪೂರೈಕ ವೀರನು. ನಿರ್ಧಾರವಾಗಬೇಕಾದ್ದು ಇಲ್ಲಿ. ನಡೆಯುತ್ತಿರುವುದು ಪರೀಕ್ಷಾ ರಂಗ ಆಗುವುದು ಪ್ರದರ್ಶನ ವಿಚಾರ. ಆದ್ರೆ ಒಡ್ಡಿರುವುದು ಸ್ಪರ್ಧೆ. ನೀನು ಗೊತ್ತಿದೆ ಆಶ್ಚರ್ಯದ ಧೋರಣೆಯನ್ನು ಹೊಂದಿ ಪಂತ ಈಗ ಓಹೋ ಪಾರ್ಥ ಭುವನೈಕ ವೀರ ಎನ್ನುವುದಕ್ಕೆ ಅಲ್ಲ ಪ್ರತಿಯಾಗಿ ಒಪ್ಪುವುದಿಲ್ಲ. ಅಸ್ತ್ರ ಪ್ರಯೋಗದಿಂದ ಉತ್ತರ ಕೊಡ್ತೇನೆ ಅಂತ ಹೇಳ್ತೀಯ. ಖಂಡಿತ. ಕುಂಭ ಸಂಭವರಾದ ಕದರ ಕುಶಲಿಗಳು ನಿರ್ಭೀತರ ಶಾರ್ದೂಲರಾದ ದ್ರೋಣ ಶಿಷ್ಯ ಪಾರ್ಥನಿಗೆ 3 ಮೂರ್ತಿಗಳಿಂದ ಮೇಲಲ್ಲ ಅವರು. ಹೌದು. ಮತ್ತೆ ಹೇಗೆ ನಿರ್ಧರಿಸಿದ್ರು? ಅದಲ್ಲ, ಆ ಗುರುಗಳ ಒಪ್ಪಿ ಆಡಿದ ವಚನವನ್ನು ಸತ್ಯಗೊಳಿಸುವಲ್ಲಿ ಅರ್ಜುನ ಎಂದೂ ತಪ್ಪುವುದಿಲ್ಲ. ವದನಂದನು ಪಾರ್ಥನು ಶಶಿಕುಲದ ರಾಜಕುಲರನು ಶ್ರೀಕನು ನಾಚದೊರೆತವ ಕುಲರನು ನಾಚದೊರೆತವ ಕುಲರನು ನೀನಾದ ರಾಜನಾದ ಖ್ಯಾತನು. ಒಂದು ಯುದ್ಧಕ್ಕಾಗಿ ಭಾರತನಿಗೆ ಆಹ್ವಾನವನ್ನು ನೀಡ್ತಾ ಇದ್ದಿ. ನೀವು ಸುಮ್ಮನಿದ್ರೆ ಅವನ ತಲೆ ಕತ್ತರಿಸಿ ನಿಮ್ಮ ಕೈಯಲ್ಲಿ ಅವಕಾಶವನ್ನು ಹಾಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಅವಕಾಶ ಕೊಡಿ.
ನಿಲ್ಲು ಮಗು. ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕಾಗುವುದಿಲ್ಲ. ಯಾಕೆ? ಸಮಾನಶೀಲೇಶು ವ್ಯಸನೇಶು ಸತ್ಯಂ. ಯಾವುದರಲ್ಲಾದ್ರೂ ಸಮಾನತೆ ಇಲ್ಲ ಅಂತ ಆದ್ರೆ ಅಲ್ಲಿ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಯುದ್ಧ ಮಾಡುವವ ಇಂಥವ, ಅವ ಇಂಥವನ ಮಗ, ಇಂಥವಳು ಹೆತ್ತಿದ್ದಾಳೆ, ಇಂಥವಳಿಂದ ವಿದ್ಯೆಯನ್ನು ಕಲಿತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಬೇಕು. ಪಾರ್ಥನ ಪರವಾಗಿ ನಾನು ಹೇಳ್ತೇನೆ, ಪಾಂಡುವಿನ ಮಗ, ಕುಂತಿಯ ಸೂನು, ಗುರುವಾಗಿ ದ್ರೋಣಾಚಾರ್ಯ ನಾನಿದ್ದೇನೆ. ಯಾರು ನಿನ್ನಪ್ಪ, ಯಾರು ನಿನ್ನಮ್ಮ, ಯಾರು ನಿನ್ನ ಗುರು? ಕುಲವೇದಗಿ ಸಮರಾಂಗಣದಲ್ಲಿ ಭುಜ ಬಲ ಹೊಂದಿದ್ದರೆ ಸಾಲದೆ ಗುರುವೇ ಕುಲವೀತಕ್ಕೆ ಸಮರಾಂಗಣದಲ್ಲಿ ಭುಜ ಬಲ ಹೊಂದಿದ್ದರೆ ಸಾಲದೆ ಭುಜ ಬಲ ಹೊಂದಿದ್ದರೆ ಸಾಲದೆ ಗುರುವೇ ಮೇಲ್ಮೆಯ ಸಾಧಿತೆಯನು ಕರ್ಣನು ಮೇಲ್ಮೆಯ ಸಾಧಿತೆಯನು ಕರ್ಣನು ಆಗಲು ಹೊಂದಿಸುತ್ತ ಕುಲವೀತಗಿ ಸಮರಾಂಗಣದಲ್ಲಿ ಭುಜ ಬಲ ಹೊಂದಿದ್ದರೆ ಸಾಲದಿ ಸಾಲದಿ ಗುರುವೇ ಗುರುವೇ. ಹತ್ತಿರಾವತ್ತೆ ರಘುವರು ಎಲ್ಲರೂ ನಿಮ್ಮ ಶಿಷ್ಯರು, ನನ್ನ ಶಿಷ್ಯರು. ಆದ್ರೆ ಎಲ್ಲರೂ ಪ್ರದರ್ಶನವನ್ನು ನೀಡಿದ ಕಾಲಕ್ಕೆ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯನ್ನು ಪ್ರತಿಷ್ಠಾಪಿಸುವುದಕ್ಕೋಸ್ಕರ ನಿಮ್ಮ ಜಿಹ್ವೆಯಿಂದ ಹೊರ ಚಿಮ್ಮಲ್ಪಟ್ಟಂತಹ ವಾಕ್ಯವನ್ನು ಕೇಳಿದಾಗ ಇದು ಸರಿಯಾ ಎನ್ನುವ ಭಾವ ನನ್ನ ಮನದಲ್ಲಿ ಮೂಡಿದ್ದು ಸತ್ಯ. ಹಾಗೆ ಅಂತ ಯಾರೇ ಒಬ್ಬ ವ್ಯಕ್ತಿಗೆ ನಾವು ಒಂದು ಬಿರುದನ್ನು ಕೊಡುವಾಗ ಅದರ ಬಗ್ಗೆ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಯಾಕೆ? ಒಬ್ಬನಿಗೆ ಒಂದು ಬಿರುದನ್ನು ನಾವು ನೀಡ್ತೇವೆ ಅಂತ ಆದ್ರೆ ಆ ಬಿರುದನ್ನು ಪಡೆಯುವುದಕ್ಕ ಅಥವಾ ಅದನ್ನು ಸ್ವೀಕರಿಸುವುದಕ್ಕ ಇನ್ನೊಬ್ಬ ವ್ಯಕ್ತಿ ಅಂತವನೇ ಅರ್ಹನಾಗಿರಬಾರದು. ಒಂದು ವೇಳೆ ಇದ್ದಾನೆ ಇನ್ನೊಬ್ಬ ವ್ಯಕ್ತಿ ಅಂತ ಆದ್ರೆ ಈ ವ್ಯಕ್ತಿಗೆ ನಾವು ಅದನ್ನು ನೀಡಬಾರದು. ಅದರಲ್ಲಿಯೂ ಭುವನೈಕ ವೀರ, ಅದರ ಅರ್ಥ ಏನು, ಅದರ ಮೌಲ್ಯ ಏನು ನಿಮ್ಮಲ್ಲಿ ನಾನು ಕೇಳಬಾರದು ಗುರುಗಳೇ. ಅಷ್ಟು ತಿಳಿಯದೆ ನೀವು ಅದನ್ನು ನೀಡಲಿಲ್ಲ ಎನ್ನುವುದನ್ನು ನಾನು ಒಪ್ಪಿಕೊಂಡೆ. ನೀವು ಕೊಟ್ಟದಕ್ಕೆ ಬೇಸರ ಅಲ್ಲ. ನಿಮ್ಮ ಶಿಷ್ಯರಲ್ಲಿ ಅತಿಯಾದಂತ ವಾತ್ಸಲ್ಯ, ಅತಿಯಾದಂತ ಮಮತೆ ಮಾತ್ರವಲ್ಲ, ಏಕಪಾಟಿಯಾಗಿ ನೀವು ಕಲಿಸುವ ವಿದ್ಯೆಯನ್ನು ಕಲಿತಂತ ಅರ್ಜುನನಿಗೆ ನೀವು ಅದನ್ನು ನೀಡಿದ್ದು ನಿಮ್ಮ ಮಟ್ಟಿಗೆ ಸರಿ, ಆದ್ರೆ ನನ್ನ ಮಟ್ಟಿಗೆ ಸರಿ ಅಂತ ಎಣಿಸಲಿಲ್ಲ. ಅದಕ್ಕಾಗಿ ಅವನು ಯಾವ ಪ್ರದರ್ಶನವನ್ನು ಕೊಟ್ಟಿದ್ದಾನೋ ಅದನ್ನೆಲ್ಲವನ್ನು ನಾನು ನೀಡಿದ್ದೇನೆ. ಮಾತ್ರ ಅಲ್ಲ, ಈಗಲೂ ಹೇಳ್ತೇನೆ, ಭುವನೈಕ ವೀರ ಎನ್ನುವುದು ಯಾರು ಎನ್ನುವುದು ನಿರ್ಧಾರ ಆಗಬೇಕು ಅಂತ ಇದ್ರೆ ಇಲ್ಲಿ ನಾವಿರುವರು ದ್ವಂದ್ವ ಯುದ್ಧವನ್ನು ಮಾಡಬೇಕು. ಆ ಕಾಲಕ್ಕೆ ನಿನ್ನ ಜಾತಿ ಯಾವುದು, ನಿನ್ನ ಕುಲ ಯಾವುದು, ನಿನ್ನ ಅಪ್ಪ ಯಾರು, ಅದೆಲ್ಲ ಈ ವೇದಿಕೆಗೆ ಬೇಕಾ? ಈ ಪರಾಕ್ರಮ ಎನ್ನುವುದು ಯಾರಲ್ಲೇ ಉಂಟ ಅವರೆಲ್ಲರೂ ಕ್ಷತ್ರಿಯರಾಗ್ತಾರೆ. ಒಬ್ಬ ಕ್ಷತ್ರಿಯನ ಮಗನೇ ಆಗಿದ್ರು ಅವ ಬಲಹೀನನಾಗಿದ್ದಾನೆ, ಅವ ಕ್ಷತ್ರಿಯ ಅಂತ ಎಣಿಸಿಕೊಳ್ಳುವುದಿಲ್ಲ. ಹಾಗಿದ್ರೆ ನನ್ನಲ್ಲಿ ಪರಾಕ್ರಮ ಉಂಟು, ಹಾಗಿದ್ರೆ ನಾನು ಕ್ಷತ್ರಿಯ ಹೀಗೆ ನೀವು ತಿಳಿದುಕೊಂಡ್ರು ಅದು ಅಪರಾಧವಲ್ಲ. ನಿಮಗೆ ಮನಸ್ಸು ಉಂಟು ಅಂತಾದ್ರೆ ನೋಡು, ಅರ್ಜುನನನ್ನು ತೊಂದೊಯ್ದಕ್ಕೆ ಬಿಡಿ. ಹಾಗಾಗುವುದಿಲ್ಲ.
ಯಾಕೆ? ಹಾಗೆಂದು ಕೋಣನಿಗೆ ಬಲ ಉಂಟು ಅನ್ನೋ ಕಾರಣಕ್ಕಾಗಿ ಕೋಣನಿಗೆ ಯಾರು ಆ ಪಟ್ಟವನ್ನು ಅಂಬಾರಿಯನ್ನು ಕಟ್ಟುವುದಿಲ್ಲ. ಬಲ ಇದ್ದಲ್ಲಿಗೆ ಸಾಕಾಗುವುದಿಲ್ಲ. ಸ್ವಪ್ರತಿಷ್ಠೆಯು ಅವನಲ್ಲಿ ಇರಬೇಕು. ಯಾರೇ ಆದರೂ ಕೂಡ ಕರೆದುಕೊಳ್ಳುವುದಕ್ಕೆ ಒಂದು ಹೆಸರು, ಒಂದು ಉತ್ಕೃಷ್ಟವಾದಂತಹ ಕುಲ, ಯಾವೊಬ್ಬ ತಂದೆ ತಾಯಿ ಇದೆಲ್ಲ ಸಮಾನತೆಯನ್ನು ಹೊಂದಿ ಬರ್ತದೆ. ಅವನ ತಂದೆ ಯಾರು ಅನ್ನುವುದನ್ನು ಮೊದಲೇ ನಿನಗೆ ತಿಳಿಸಿದ್ದೇನೆ ತಂದೆ ತಾಯಿಯಂದಿರ. ಗುರು ಯಾರು ಅನ್ನುವುದನ್ನು ಹೇಳಿದ್ದೇನೆ, ನಾನೇ ಗುರು. ಹಾಗಿದ್ರೆ ಸಮಾನತೆ ಇಲ್ಲ ಎಂದಾದ ಮೇಲೆ ಅದನ್ನು ಕಲಿಸಿಕೊಡ್ಲಿಕ್ಕಾಗ್ತದ, ಕಲ್ಪಿಸಿಕೊಡ್ಲಿಕ್ಕಾಗ್ತದ? ಇನ್ನೂ ಬೇಡ, ಇನ್ನೂ ಒಂದು ಅಂಶದಲ್ಲಿ ನಿನ್ನ ಬಗ್ಗೆ ಕನಿಕರವನ್ನು ತೋರಿ ಒಂದು ಅವಕಾಶವನ್ನು ಕೊಡೋಣವೇ? ಏನು ಇಲ್ಲ ಅಂತಾದ್ರೂ ಒಂದು 10 ಮಂದಿಗೆ ಹೇಳುವವನಾಗಿರ್ಬೇಕು, ಇಲ್ಲ ಒಂದು ಊರಿಗೆ ಅರಸನಾದ್ರೂ ಆಗಿರ್ಬೇಕು. ಅದು ಅಲ್ಲದಂತಹ ನೀನು ಹೇಗೆ ಪ್ರದರ್ಶನಕ್ಕೆ ಯೋಗ್ಯ? ಆಗುವುದಿಲ್ಲ ಅದೆಲ್ಲ. ಹೀಗೂ ಆಗ್ತದಲ್ಲ. ಕುಲವೇ ಎನಗೆ ಕುಠಾರವಾದುದು, ಹಾಗಾಯ್ತಲ್ಲ. ಈಗ ನನಗೆ ಭಾರಕನಾದಿ ಈ ಭೂಮಿಗೆ ನನಗೆ ಭಾರಕನಾದಿ ಜೀವಿಸಿ ಫಲವ ಕಾಣೆನು, ಜೀವಿಸಿ ಫಲವ ಕಾಣೆನು. ಮಾನವಿಲ್ಲದ ಹರಣವಿನ್ನೇಕೆ, ಮಾನವಿಲ್ಲದ ಹರಣ ಇನ್ನೇಕೆ, ಹರಣವಿನ್ನೇಕೆ. ಕುಲವಿಗೆ ಕುಠಾರವಾದುದು, ನೆಲಕ್ಕೆ ಭಾರಕನಾದೆ ಜೀವಿಸಿ ಫಲವ ಕಾಣಿನು ಎನ್ನುತ್ತ ಅಳಲಿದನು ಕರ್ಣ. ಅಡಲಿದನು ಕರ್ಣ. ಸೃಷ್ಟಿಕರ್ತರಾದ ಬ್ರಹ್ಮದೇವ 84 ಲಕ್ಷ ಜೀವರಾಶಿಗಳನ್ನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡ್ತಾನಂತೆ. ಅವ ಸೃಷ್ಟಿ ಮಾಡುವ ಕಾಲಕ್ಕೆ ಅದು ಈ ಜಾತಿ ಇದು ಆ ಜಾತಿ ಅಂತ ಎಲ್ಲಿಯೂ ಅವ ನಿರ್ಧಾರ ಮಾಡಲಿಲ್ಲ. ಎಲ್ಲರೂ ಜಂತುಗಳಾಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಅವರವರು ಮಾಡುವ ಕರ್ಮಕ್ಕನುಗುಣವಾಗಿಯೂ ಅವರವರು ಹುಟ್ಟಿದಂತಹ ಸಂತತಿಯ ಹಿನ್ನೆಲೆಯಲ್ಲಿಯೂ ಆ ಮುಖೇನವಾಗಿ ಗುರು ಹಿರಿಯರು ಮಾಡಿದಂತಹ ಒಂದು ಪಥವ ಎನ್ನುವಂತೆ ಬೇರೆ ಬೇರೆ ಕವಲುಗಳಾಗಿ, ಬೇರೆ ಬೇರೆ ಪಂಗಡಗಳಾಗಿ, ಬೇರೆ ಬೇರೆ ಜಾತಿಗಳಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡು. ಆದರೆ ಇಂತಹ ಸ್ಥಿತಿಯಲ್ಲಿ, ಇಂತಹ ಜಾಗದಲ್ಲಿ, ಈ ಸಂದರ್ಭದಲ್ಲಿಯೂ ಜಾತೀಯತೆ ಎನ್ನುವುದು ಬರ್ತದೆ ಅಂತ ನನಗೆ ಕಲ್ಪನೆಯೂ ಇರಲಿಲ್ಲ. ಒಬ್ಬನಲ್ಲಿ ವಿದ್ಯೆ ಇದ್ದವನಲ್ಲಿ ವಿನಯ ಇರ್ತದಂತೆ, ಅದು ಅವನಿಗೆ ಭೂಷಣ ಅಂತೆ. ಹಾಗಿದ್ರೆ ಅದಕ್ಕೂ ಈ ಜಾತಿ ಎನ್ನುವುದು ಅಡ್ಡಿ ಬರ್ತದೆ ಅಂತ ಆದ್ರೆ ಎಲ್ಲಿ ಹೋದ್ರೂ ಜಾತಿ 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 ಅಂತ ಇವರು ಹೀಗೆ ಆಡಿದ್ರೆ ಆ ಜಾತಿಯೇ ಗೊತ್ತಿಲ್ಲದವ ಪ್ರಪಂಚದಲ್ಲಿ ಬದುಕುವುದಕ್ಕೆ ಅರ್ಹನೇ ಅಲ್ವಾ? ಬದುಕುವುದಕ್ಕೆ ಸ್ವಾತಂತ್ರ್ಯವೇ ಇಲ್ವಾ ಅವನಿಗೆ? ಯಾರು ಜಾತಿಯನ್ನು ಹೇಳಬೇಕು? ನೀನಿಂತ ಜಾತಿ ಅಂತ ತೋರಿಸಬೇಕಾದವರು ಯಾರು? ಅವರನ್ನೇ ನಾನು ನೋಡ್ಲಿಲ್ಲ. ಯಾರಲ್ಲಿ ಕೇಳಬೇಕು? ಛಲದಿಂದ ವಿದ್ಯೆ ಕಲಿತೆ ಎಲ್ಲವರಾಗೆ ಪ್ರಪಂಚದಲ್ಲಿ ಮೆರೆಯಬೇಕನ್ನೋ ಅಪೇಕ್ಷೆ ಇತ್ತು. ಇಲ್ಲಿ ಉದ್ದೇಶ ಬೇರೆ ಏನಿರ್ಲಿಲ್ಲ.
ನಾನು ಒಬ್ಬ ವಿದ್ಯಾರ್ಥಿ, ನಾನು ಕಲಿತಂತ ವಿದ್ಯೆಯನ್ನು ಇವರ ಮುಂದೆ ಪ್ರದರ್ಶನ ಮಾಡಿ ಇವರಿಗಿಂತಲೂ ಹೆಚ್ಚಿನ ಸಾಧನೆ ಮಾಡಿದ್ದೇನೆ ಅಂತ ಈ ಸಭಿಕರ ಬಾಯಿಂದ ಬಾಯಿ ತುಂಬ ಹೊಗಳಿಕೆ ಮಾತನ್ನು ಕೇಳಬೇಕೆನ್ನುವ ಅಪೇಕ್ಷೆ ಇದ್ದದ್ದು. ಆದ್ರೆ ಅಪ್ಪ ಯಾರು ಅಂತ ಕೇಳಿದಾಗ ನಾ ಮೇಲೆ ನೋಡದೆ ಏನು ಮಾಡ್ಲಿಕ್ಕಾಗ್ತದೆ, ಅಮ್ಮ ಯಾರು ಅಂತ ಕೇಳಿದಾಗ ನಾ ಕೆಳಗೆ ನೋಡದೆ ಏನು ಮಾಡ್ಲಿ, ಜಾತಿ ಯಾವುದು ಅಂತ ಕೇಳಿದ್ರೆ ಆ ಕಡೆ ಈ ಕಡೆ ನೋಡುವುದು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ನಿನ್ನ ಗುರುಗಳು ಯಾರು ಅಂತ ಕೇಳಿದ್ರೆ ಹೇಳಿಕೊಳ್ಳುವಂತಹ ಗುರುಗಳು ಅಥವಾ ಹೇಳಿಕೊಳ್ಳುವಂತಹ ನೈತಿಕತೆ ನನ್ನಲ್ಲಿ ಇಲ್ಲ. ಆದರೆ ವಿದ್ಯಾರ್ಜಿಸಿದ್ದು ಸತ್ಯ ತಾನೆ. ಈಗ ಒಂದಂತೂ ಅರ್ಥವಾಯಿತು, ಪ್ರಪಂಚದಲ್ಲಿ ಸಾಧನೆಗೆ ಬೆಲೆ ಇಲ್ಲ, ಸಾಧನೆಗೆ ಬೆಲೆ ಇಲ್ಲ. ಒಂದು ವೇಳೆ ಸಾಧನೆಗೆ ಬೆಲೆ ಬೇಕು ಅಂತ ಹೇಳ್ತಾನೆ ಅಂತ ಆದ್ರೆ ಅವನ ಮಾನಖಂಡನೆ ಸಭೆಯಲ್ಲಿ ಆಗ್ತದೆ. ಮಾನಖಂಡನೆ ಆಯ್ತು ಅಂತ ಆದ್ರೆ ಮತ್ತೆ ಅವ ಪ್ರಾಣ ಉಳಿಸಿಕೊಂಡು ಏನು ಪ್ರಯೋಜನ? ಒಟ್ಟಿನಲ್ಲಿ ಭೂಮಿಯಲ್ಲಿ ಬದುಕುವುದಕ್ಕೆ ಅರ್ಹತೆಯನ್ನೇ ಕಳೆದುಕೊಳ್ತಾನೆ ಎನ್ನುವುದು ಸ್ಪಷ್ಟ. ನನಗೆ ಈಗ ಉಳಿದದ್ದು ಅದುವೇ. ಭೂಮಿಗೆ ಭಾರವಾಗಿ ವಸುಶೇನ ಯಾವತ್ತೂ ಬದುಕಬಾರದು, ಬದುಕುವ ಅಪೇಕ್ಷೆಯೂ ನನಗಿಲ್ಲ. ಹಾಗಿದ್ರೆ ಸಾಯುವುದು ಬಿಟ್ರೆ ಬೇರೆ ದಾರಿಯೇ ಇಲ್ಲಲ್ಲ, ನನಗೆ ಬೇರೆ ದಾರಿಯೇ ಇಲ್ಲಲ್ಲ. ಬಳಿಯ ಸಾರಿದು ನುಡಿದ ಕುರುವರ ಅಳಲದಿರು ಮಿತ್ರ, ಅಳಲದಿರು ನಾಗಾಣಿ, ಅಳಲದಿರು ನಾಕಾವಿ ನಿನ್ನಯ ಮಾನಹರಣಗಳ, ಕಾವಿ ನಿನ್ನಯ ಮಾನ ಹರಣಗಳ, ಅಳಲದಿರು ಮಿತ್ರ. ಮಿತ್ರ ಅಯ್ಯೋ, ತುಂಬಿದಂತಹ ಹಸ್ತಿನಾವತಿಯ ಸಭೆ. ಎಂತಹ ಸಭೆ! ಒಂದು ಸಾಸಿವೆ ಕಾಳನ್ನು ಮೇಲಕ್ಕೆ ಎಸೆದ್ರು ಪಕ್ಕನ ಕೆಳಗೆ ಬೀಳ್ಲಿಕ್ಕಿಲ್ಲ, ಬಿದ್ರು ಇಲ್ಲಿ ಶಬ್ದ ಕೇಳಲಿಕ್ಕಿಲ್ಲ. ನಿಶ್ಶಬ್ದವಾದಂತಹ ವಾತಾವರಣ. ನೀನೊಬ್ಬ ಪ್ರವೇಶ ಮಾಡಿದಿ, ಒಂದು ಅವಕಾಶ ಕೊಡಿ ಅಂತ ಕೇಳಿದಿ, ನೋಡಿದಿರಲ್ಲ, ಅಪಮಾನವಾಯಿತು. ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೀಯ. ಜಾತಿ ಕೇಳ್ತಾರೆ, ತಂದೆ ಕೇಳ್ತಾರೆ, ತಾಯಿ ಕೇಳ್ತಾರೆ, ಗುರು ಕೇಳ್ತಾರೆ, ನಾ ಏನು ಮಾಡ್ಲಿ? ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೀಯ. ಹೆದರಬೇಡುವೋ? ಯಾರೂ ಇಲ್ಲದವರಿಗೆ ಯಾರಿದ್ದಾರೆ ಗೊತ್ತಾ? ಯಾರು? ದೇವರಿದ್ದಾರೆ ಅಂತೆ. ಮನುಷ್ಯರು ಕೈ ಬಿಟ್ರೆ ಬೇಸರಲ್ಲ, ದೇವರು ಕೈ ಬಿಡಬಾರ್ದು. ಅವನಿಗೆ ಬದುಕು ಅರ್ಹತೆ ಇರುವುದಿಲ್ಲ. ನಿನಗ್ಯಾರು ಇಲ್ಲ ಅಂತ ಭಾವಿಸಬೇಡ. ಮತ್ತೆ ನಿನ್ನ ಸ್ವಾಭಿಮಾನಕ್ಕೆ ಮೆಚ್ಚಿದೆ. ಯಾಕೆ? ಮತ್ತೊಬ್ಬನ ಕಾಲು ಹಿಡ್ಕೊಂಡು ಬದುಕಬಹುದಿತ್ತು. ಗುರುಗಳ ಕಾಲು ಹಿಡಿತಿದ್ರೆ ಅವರು ಹೇಳ್ತಿದ್ರು ಏನು, ಅರ್ಜುನನಷ್ಟಲ್ಲ ಆದ್ರೂ ಸ್ವಲ್ಪ ಪರಾಕ್ರಮಿ ಇವ ಅಂತ. ಇವರಿಗೆಲ್ಲ ಜಾತಿ ನೆನಪಾದದ್ದು ಈಗಲ. ಇವರು ಹುಟ್ಟಿದ್ಯಾವುದ್ರಲ್ಲಿ? ಯಾವ್ದ್ರಲ್ಲಿ? ಕೇವಲ ದೊನ್ನೆಯಿಂದ ಹುಟ್ಟಲ್ಪಟ್ಟವರು. ಇವರಿಗೆ ಗುರುಪೀಠ ಕೊಟ್ಟಿದೆ ಅಂತ ನಾವು ಮತ್ತೆ ಅದಾಗುತ್ತದೆ, ಇದಾಗುವುದಿಲ್ಲ. ನನ್ನ ಸುದ್ದಿ ಬೇಡ ನಿನಗೆ. ಮಾತಾಡ್ಲಿಕ್ಕೆ ಮತ್ತೊಬ್ಬನ ವಿಷಯವನ್ನು ನಾವು ಯಾವಾಗಲೂ ಲಘುವಾಗಿ ಮಾತಾಡಬಾರ್ದು. ಈಗ ಅಸ್ತಿತ್ವ ಒಬ್ಬ ವ್ಯಕ್ತಿಗೆ ಕಲ್ಪಿತವಾಗುವುದು ಹೇಗೆ? ಹೇಗೆ? ಅವನ ಯೋಗ್ಯತೆಯಿಂದ. ಈಗ ಅವರು ಕೇಳಿದ್ರಲ್ಲ, ಅವನ ಹುಟ್ಟಿನಿಂದ ಯಾರಿಗೂ ಅಸ್ತಿತ್ವ ಕಲ್ಪಿತ ಆಗುವುದಿಲ್ಲ. ಅವರು ಕೇಳುದು ಏನು ಗೊತ್ತಾಯ್ತಾ? ಜನ್ಮವೇ ಜಾಯತೆ ಜಂತು ಅಲ್ವಾ? ಹುಟ್ಟುವಾಗ ಪ್ರತಿಯೊಬ್ಬನು ಹುಳವೇ ಅಲ್ವಾ? ಅವ ಆಚರಿಸುವ ಕರ್ಮದಿಂದ ಅವನಿಗೆ ಯೋಗ್ಯತೆ ಸ್ಥಾಪಿತವಾಗುವುದು. ನನಗೆ ಅದೆಲ್ಲ ಬೇಸರ. ನೀನು 10 ಮಂದಿಗೆ ನಾಯಕನ, ಒಂದು ಊರಿಗೆ ಅರಸನ, ಅದೆಲ್ಲ ಆಗುವುದಕ್ಕೆ ಅರ್ಹತೆ ಯೋಗ್ಯತೆ ಇದ್ರೆ ನಾನು ಇಲ್ಲಿ ಸಭೆಯಲ್ಲಿ ಕೂತ್ಕೊಳ್ಬೇಕಿತ್ತ? ಆಲೋಚನೆ ಮಾಡಬೇಡ. ಅರೆಗಳಿಗೆ ಅವಕಾಶ ಕೊಟ್ರೆ ಗುರುಗಳು ಪಾರ್ಥನಿಗೆ ಒಬ್ಬ ಪ್ರತಿಸ್ಪರ್ಧಿ ಆಗಬೇಕು ಅಂತಾದ್ರೆ ಅವನಿಗೆ ಇರಬೇಕಾದ ಕನಿಷ್ಠ ಪಕ್ಷ ಅರ್ಹತೆ ಯಾವುದು? ಒಂದು ಊರಿಗೆ ರಾಜನಾದರೂ ಆಗಿರ್ಬೇಕು. 10 ಮಂದಿಗೆ ಹೇಳುವವನಾದರೂ ಆಗಿರ್ಬೇಕು. ಧನ್ಯವಾದ ಮಿತ್ರ.
ನಾನಾ? ಹೌದು. ಮಿತ್ರ? ಹಾ. ಹಾ. ತುಂಬಿದ ಹಸ್ತಿನಾವತಿಯ ಸಭೆಯಲ್ಲಿ ಹಾ. ಚಂದ್ರವಂಶ ಎನ್ನುವಂತಹ ಹಾ. ವೃಕ್ಷದ ಹಾ. ಚಿಗುರಿನಂತೆ ಕಂಗೊಳಿಸ್ತಾ ಇರುವ ಹಾ. ಅನಭಿಷಿಕ್ತ ಸಮ್ರಾಟ ಎನಿಸಿಕೊಂಡ ಹಾ. ಸುಯೋಧನ ಹೇಳ್ತಾ ಇದ್ದೇನೆ. ಏನದು? ನನ್ನ ಪ್ರಾಣಕ್ಕೆ ಸಖ ನೀನು, ಹಾ. ನನಗೆ ಆತ್ಮೀಯ ನೀನು. ಅಯ್ಯೋ, ಪಾಂಡವ ದ್ವೇಷ ಎನ್ನುವಂತಹ ಅಗ್ನಿ ಹಾ. ನನ್ನ ಎದೆಯಲ್ಲಿ ಉರಿತಾ ಇತ್ತು. ಹಾ. ಅದಕ್ಕೊಂದು ಸ್ವಲ್ಪ ಆದ್ರೂ ಹಾ. ಸಮಾಧಾನ ಬಂದದ್ದು ನಿನ್ನನ್ನು ಕಂಡು. ಸರಿ. ನಿನಗೆ ಯೋಗ್ಯತೆ ಕಲ್ಪಿತವಾಗುವುದು ಹೇಗಂತೆ? ಯಾ. ನಿನಗೊಂದು ಅಧಿಕಾರ ಬೇಕಂತೆ. 10 ಜನಕ್ಕೆ ಹೇಳುವಾಗಬೇಕು, ಇಲ್ಲದಿದ್ರೆ ಅರಸನಾಗಬೇಕು. ಅಣ್ಣ ತಮ್ಮ, ಏನ್ ಮಾಡ್ಬೇಕು? ಎಲ್ಲ ಸಿದ್ಧತೆ ಆಗಿದೆ ಅಲ್ಲ? ಸಿದ್ಧತೆ ಮಾಡಿ ಆಯ್ತು. ತುಂಬಿದಂತಹ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ, ಹಾ. ನನ್ನ ಮಿತ್ರ ಹಾ. ಇನ್ನು ಮುಂದೆ ಅಂಗಾಧಿಪ. ಅದಿವಾಸ ಮಾಡಬೇಡ ನಿನಗೆ. ಎಂತದ್ದು ಹಾ? ಎಂತದ್ದು? ನಾನು ನನ್ನ ಅಪ್ಪನದನ್ನು ಕೊಡುದು, ನಿಮ್ಮ ಅಪ್ಪನದಲ್ಲ. ಅದಿವಾಸ ಮಾಡಬೇಡ. ಮತ್ತೆ ನನ್ನ ಅಪ್ಪನೇ ಕೇಳುವುದಿಲ್ಲ, ನೀವ್ಯಾರು ಕೇಳಲಿಕ್ಕೆ? ಇಲ್ಲಿಂದ ಬರುದು, ಬಂದವರಿಗೆಲ್ಲ ಕೊಡುದು, ನಾವು ಇಲ್ಲಿ ಇದ್ದವರಿಗೆ. ಹೌದೌದೌದು, ನಿಮ್ಮ ಮಗನಿಗೆ ಕುಡಿಲಿಕ್ಕೆ ಕಲಿಸಿದ್ದೇನೆ ಇಲ್ಲಿಗೆ ಬಂದ ಮೇಲೆ, ಅದು ಗೊತ್ತುಂಟ? ಕುಡಿಲಿಕ್ಕೆ ಹಾಲಿರ್ಲಿಲ್ಲ. ಸುಯೋಧನ, ಹಾ. ಛೇ, ನಿನ್ನ ಋಣವನ್ನು ಹಾ. ಬಹುಶಃ ಒಬ್ಬ ವ್ಯಕ್ತಿಗೆ 7 ಜನ್ಮ ಉಂಟಂತೆ. ಹಾ. ಆ 7 ಜನ್ಮಗಳಿದ್ದರೂ ಹಾ. ಅದನ್ನು ತೀರಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ಆವಾಗದಿಂದ ನಿನ್ನ ಕುರಿತಾಗಿ ಹಾ. ಈ ಸಭೆಯಲ್ಲಿ ಎಲ್ಲರೂ ಆಡಿಕೊಳ್ತಾ ಇದ್ರು, ಹಾ. ಅವ ಒಬ್ಬ ಸರಿ ಇಲ್ಲ ಅಂತ. ಹಾ. ಆದ್ರೆ ಈಗ ನಾನು ಹೇಳ್ತೇನೆ, ಹಾ. ಇಡೀ ನಿಮ್ಮ ಕೂಟದಲ್ಲಿ ಹಾ. ಸರಿ ಇರುವುದು ನೀನು ಒಬ್ಬನೇ. ನಾನಂದೇ ಇಲ್ಲ. ಹಾ. ಈ ಎಲ್ಲ ತುಂಬಾ ಹುಲಿಗಳಿರುವ ಕಾಡಿನಲ್ಲಿ ಹಾ. ನರಿಯ ಸ್ವಭಾವ ಇದ್ದವರಿಗೆ ಹಾ. ಯಾರೂ ಮಾನಿಸುವುದಿಲ್ಲ. ಅದರ ಅರ್ಥ ನರಿ ಕೆಟ್ಟದ್ದು ಅಂತಲ್ಲ, ಅಲ್ಲ. ಅದಕ್ಕೆ ಅದರದ್ದೇ ಆದಂತಹ ಒಂದು ಸ್ವಭಾವ ಉಂಟು. ಹಾ. ಅದನ್ನು ಬಿಟ್ಟು ಅದು ವ್ಯವಹರಿಸುವುದಿಲ್ಲ. ಹಾ. ಹಾಗಂತ ನರಿ ಕೆಟ್ಟದಾದದ್ದಕ್ಕೆ ಹಾ. ಕಾಡು ಸರಿಯಿಲ್ಲ ಅಂತ ಹೇಳಬೇಕೆ ಬಿಟ್ರೆ ಹಾ. ನರಿ ಸರಿಯಿಲ್ಲ ಅಂತ ಹೇಳುವುದು ತಪ್ಪಲ್ವಾ? ಖಂಡಿತ ಹೌದು. ಮತ್ತೆ ಆದ್ರೆ ಒಂದು ಸುಯೋಧನ, ಹಾ. ಇನ್ನೇನು ಅಪಮಾನದಿಂದ ಹಾ. ನನ್ನ ಪ್ರಾಣವನ್ನೇ ಕಳೆದುಕೊಳ್ತೇನೆ ಅಂತ ನಾವು ಹೊರಟ ಕಾಲಕ್ಕೆ ಹಾ. ನನ್ನನ್ನು ಸಂತೈಸಿ ಆ ಪ್ರಾಣವನ್ನು ಉಳಿಸಿದವ ನೀನು. ಹಾ. ಆ ಪ್ರಾಣವನ್ನು ನೀನು ಉಳಿಸಿದಿ ಅಂತಾದ್ರೆ ಹಾ. ಅದು ನನ್ನ ಪ್ರಾಣ ಅಲ್ಲ. ಇನ್ನು ಮುಂದೆ ಮತ್ತೆ ಅದು ಏನಿದ್ರು ನಿನ್ನ ಪ್ರಾಣ. ನಿನ್ನ ಪ್ರಾಣವಾಗಿ ಹಾ. ಅದು ನನ್ನ ದೇಹದಲ್ಲಿ ಇರ್ತದೆ. ಹಾ. ಯಾವತ್ತೇ ಆಗ್ಲಿ, ಹಾ. ಯಾವ ಕಾಲಕ್ಕೆ ಆಗ್ಲಿ, ಹಾ. ಯಾವ ಕಾರಣಕ್ಕಾಗ್ಲಿ ಹಾ. ಈ ಪ್ರಾಣದ ಅನಿವಾರ್ಯತೆ ನಿನಗೆ ಉಂಟು ಅಂತಾದ್ರೆ ಹಾ. ಹಿಂದೆ ಮುಂದೆ ಏನು ಆಲೋಚನೆ ಮಾಡದೆ ಹಾ. ಈ ಪ್ರಾಣವನ್ನು ನೀ ಸ್ವೀಕರಿಸಬಹುದು. ನಿನ್ನ ಪ್ರಾಣ ಬೇಡವೋ? ಹಾ. ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣ ಸ್ನೇಹಿತನಾಗಿ ನಾನಿದ್ದೇನೆ. ಸಂತೋಷ. ಇದು ಹಾ. ಹಸ್ತಿನೆಯಿಂದ ಬಳುವಳಿಯಾಗಿ ಬಂದಂತಹ ಮುದ್ರೆ ಉಂಗುರ, ಹಾ. ಅಂಗಾಧಿಪತಿಯಾದಂತಹ ನಿನ್ನ ಬೆರಳಿಗೆ ತೊಡಿಸಿದ್ದೇನೆ. ಸರಿ. ಈಗ ನಿನಗೆ ಯೋಗ್ಯತೆ ಕಲ್ಪಿತವಾಯ್ತಲ್ಲ. ಬಂತಲ್ಲ. ನೋಡುವ ಸಭೆಯಲ್ಲಿ ಯಾರಾದ್ರೂ ಮಾತಾಡುವವರಿದ್ರೆ ಈಗ ಮಾತಾಡ್ಲಿ. ಮಾತಾಡುವವರಿದ್ರೆ ಈಗ ಮಾತಾಡಿ, ಹೋದ ಮೇಲೆ ಮಾತಾಡಿ. ಮಾತಾಡ್ಲಿ ಈಗ. ಇಲ್ಲ, ಏನು ಒಪ್ಪಿಕೊಂಡಿದ್ದಾರೆ. ಸಮಾನತೆ ಬಂತು ಅಂತ ಅವಕಾಶ ಕೇಳುವುದು ಬೇಡ. ಮತ್ತೆ ನಮಗೊಂದು ಅವಧಿ ಅಂತ ಕೊಟ್ಟಿದ್ದಾರೆ, ಇಷ್ಟೊತ್ತಿಗೆ ಇದನ್ನು ಮುಗಿಸಬೇಕು ಅಂತ. ಅದು ಮುಗಿಯುವ ಹೊತ್ತಾಯ್ತು, ಸಂಜೆ ಆಯ್ತು, ಇನ್ನು ಅವಕಾಶ ಇಲ್ಲ. ಎಲ್ಲ ಮನೆಗೆ ಹೋಗಿ, ಎಲ್ಲ ಮನೆಗೆ ಹೋಗಿ, ಯಾರಿಗೂ ಅವಕಾಶ ಇಲ್ಲ. ಆತ್ಮೀಯ, ನೋಡಿದಿರಾ ಸಮಯ ಸಂದರ್ಭವನ್ನು ಹಾ. ಅವರು ಹೇಗೆ ಉಪಯೋಗ ಮಾಡಿಕೊಳ್ತಾರೆ ಗೊತ್ತಾಯ್ತಾ? ಪ್ರಸಂಗವನ್ನು ನಿಶ್ಚಯ ಮಾಡಿದ್ದೆ ಅವರು. ಅವರಿಗೆ ಬೇಕಾದಷ್ಟು ಸಮಯವನ್ನು ಉಪಯೋಗ ಮಾಡಿಕೊಂಡ್ರು. ಹಾ. ಈಗ ಅವರಿಗೆ ಹೊತ್ತಾಯ್ತಂತ. ತೊಂದರೆ ಇಲ್ಲ, ಹಾ. ಕಾಲ ಮುಗಿದಿದೆ ಅಂತ ಭಾವಿಸಬೇಡ. ಇನ್ನು ಉಳಿದ ಸಮಯ ನಮ್ಮದ್ದು. ಹಾ. ನಾಳೆ ದಿವಸ ಬಂದೀತು, ಹಾ. ಕಾಲ ಕೂಡಿ ಬಂದಾಗ ಹೊಡೆಯೋಣ ಅಷ್ಟೇ. ಬಾ ಹೀಗೆ. ಆದಿ